ಮಾಧ್ಯಮದ ಮಿತ್ರರಿಗೆಲ್ಲ ವಂದನೆಗಳು. ಈ ಕ್ಷೇತ್ರ ಸೌತಡ್ಕದ ಮಹಾಗಣಪತಿ ಸೇವಾ ಟ್ರಸ್ಟ್ ಇದರ ಬಗ್ಗೆ ಸೃಷ್ಟೀಕರಣ ನಾವು ಈಗ ಕೊಡುವಂಥದ್ದು. ಮಹಾಗಣಪತಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸೌತಡ್ಕ ಇದೆ. ಹಾಗೆ ಇದು 2009ರಲ್ಲಿ ನೋಂದಾವಣೆ ಆಗಿರುವಂಥ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಾವಣೆ ಆಗಿರುವಂಥ ಟ್ರಸ್ಟ್, ಸಂವಿಧಾನಬದ್ಧವಾಗಿ ನೋಂದಾವಣೆ ಆಗಿರುವಂಥ ಸಂಸ್ಥೆ. ಜೋರಲ್ಲಿ ಮಾತಾಡಿ. ಹಾಗೆ ಈ ಸಂಸ್ಥೆ ನೆಲದ ಕಾನೂನನ್ನು ಗೌರವಿಸಿ ಕಾನೂನು ಸಮ್ಮತ ಕಾರ್ಯಗಳನ್ನು ನಡೆಸುವ ಸಂಸ್ಥೆಯಾಗಿದೆ. ನಮ್ಮ ಎಲ್ಲ ಸಾಮಾಜಿಕ ಚಟುವಟಿಕೆಗಳು ಪಾರದರ್ಶಕವಾಗಿವೆ. ನಾವು ಯಾವುದೇ ರೀತಿಯಿಂದಲೂ ಜಾಗವನ್ನು ಕಾನೂನು ಬಾಹಿರವಾಗಿ ಪಡೆದಿಲ್ಲ. ಒಂದು ವೇಳೆ ಈ ಭೂಮಿಯನ್ನು 2004ರಲ್ಲಿ ಖರೀದಿಸಿ 2009ರವರೆಗೆ ಈ ಭೂಮಿಯ ಪರಾಭರೆ ಕಾನೂನು ಬಾಹಿರವಾಗಿ ವ್ಯವಹರಿಸಿದ್ದಾರೆ. ಇದಕ್ಕೆ ನಮ್ಮ ಟ್ರಸ್ಟ್ ಜವಾಬ್ದಾರಿ ಅಲ್ಲ. 2009ರ ಮೊದಲಿನ ಭೂಮಿಯ ಪರಾಭರೆ ನಡೆಸುತ್ತಿದ್ದ ವ್ಯಕ್ತಿಗಳು ನಮ್ಮ ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ಗೆ ಬರೆದುಕೊಟ್ಟ ಕಾರಣ ಈ ಭೂಮಿ ಸಂಬಂಧ ಬ್ಯಾಂಕ್ ಸಾಲವನ್ನು ಟ್ರಸ್ಟ್ ತೀರಿಸಿದೆ. 2017ರಿಂದ 2020 ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಅವಧಿಯಲ್ಲಾದ ಸರಕಾರ ಧಾರ್ಮಿಕ ದತ್ತಿ ಆಯುಕ್ತರ ಅನುಮತಿ ಇಲ್ಲದೆ ಹಾಗೂ ಧಾರ್ಮಿಕ ಕಾಯ್ದೆ ಕಲಂಗಳ ಉಲ್ಲಂಘನೆ ಮಾಡಿ ಗಂಟೆ ಹಗರಣ ನಡೆದಿರುವುದನ್ನು ಈ ಹಿಂದೆ ಕ್ಷೇತ್ರದ ಹರಕೆ ಗಂಟಾವಳಿಗಳ ಹರಾಜು ಪ್ರಕ್ರಿಯೆಯಲ್ಲಿ ನಡೆದ ಹಗರಣದ ಸಂಬಂಧ ಪ್ರಕರಣವನ್ನು ತನಿಖೆ ನಡೆಸಿರುವ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಸಹಾಯಕ ಆಯುಕ್ತರು ಆಯುಕ್ತರಿಗೆ ಸುಳ್ಳು ಮಾಹಿತಿಗಳನ್ನು ಲಿಖಿತವಾಗಿ ನೀಡಿ ಪ್ರಕರಣದ ತನಿಖೆಯ ಹಾದಿ ತಪ್ಪಿಸಿ ಎಲ್ಲವನ್ನು ಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದ ಹರಿಶ್ಚಂದ್ರ ಇವರ ಮೇಲೆ ಹೊರಿಸಿ ಅವರನ್ನು ಬಲಿಪಶು ಮಾಡಿರುತ್ತಾರೆ. ಇದರಿಂದಾಗಿ ಆಗಿನ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದ ಹರಿಶ್ಚಂದ್ರ ಅವರು ಮನನೊಂದು ಜೀವ ಕಳೆದುಕೊಳ್ಳುವಂತಾಯಿತು. ಮತ್ತೊಮ್ಮೆ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ಆಗಲು ಹೊಂಚು ಹಾಕುತ್ತಿರುವ ಟ್ರಸ್ಟ್ನ ಮೇಲೆ ಆರೋಪ ಮಾಡಿರುವ ವೇದಿಕೆಯ ಅಧ್ಯಕ್ಷ ಸುಬ್ರಹ್ಮಣ್ಯ ಶಬರಾಯರು ಕೆಲವು ಮುಗ್ಧರನ್ನು ಮತ್ತು ಸಮಾಜ ವಿರೋಧಿಗಳನ್ನು ಕಟ್ಟಿಕೊಂಡು ಪ್ರತಿಭಟನೆಯ ಹೆಸರಲ್ಲಿ ಹಿಂದೂ ಸಮಾಜದ ದಾರಿ ತಪ್ಪಿಸುತ್ತಿದ್ದಾರೆ. ಹಾಗೂ ಈ ಬಗ್ಗೆ ಮೇಲಿನ ವೇದಿಕೆಯ ಕೋಶಾಧಿಕಾರಿ ಸದಸ್ಯ ಶ್ರೀ ವಿಶ್ವನಾಥ ಕೊಲ್ಲಾಜೆ ನಮ್ಮ ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟಿನ ಡೀಡ್ಗೆ ಸಹಿ ಮಾಡಿರುತ್ತಾರೆ. ಸಾಕ್ಷಿಯಾಗಿ ಅವರು ಸಹಿ ಮಾಡಿರುತ್ತಾರೆ. 2021ರಲ್ಲಿ ಅಂದಿನ ದೇವಳದ ವ್ಯವಸ್ಥಾಪನಾ ಸಮಿತಿಯವರಲ್ಲಿ ಮಾತಾಡಿ ಸುಮಾರು ರೂಪಾಯಿ 6 ಲಕ್ಷ ವೆಚ್ಚದಲ್ಲಿ ಸೌತಡ್ಕ ಕಾಮಧೇನು ಗೋಶಾಲೆಯ ಗೋವುಗಳ ಮೇವಿಗಾಗಿ ಸುಮಾರು 2 ಎಕರೆ ಭೂಮಿಯಲ್ಲಿ ಹಸಿರು ಹುಲ್ಲನ್ನು ನೆಟ್ಟು ಬೆಳೆಸಿಕೊಂಡು ಅವರ ಗೋಶಾಲೆಗೆ ಕೊಂಡೋಗುವುದರ ಬಗ್ಗೆ ನಾವು ನಮ್ಮ ಟ್ರಸ್ಟಿನಲ್ಲಿ ನಿರ್ಣಯ ಮಾಡಿ ಒಪ್ಪಿಗೆ ಕೊಟ್ಟಿರುತ್ತೇವೆ. ಅದರಂತೆ ಅವರೇ ಗೋಶಾಲೆಯ ಟ್ರಸ್ಟಿನವರು ಅವರು ಆ ಭೂಮಿಯಲ್ಲಿ ಹುಲ್ಲನ್ನು ನಟ್ಟು ಬೆಳೆಸಿ ಅವರು ಕೊಂಡೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಟ್ರಸ್ಟಿನ ಅನುಮತಿ ಇದೆ. ಅದಕ್ಕೆ ನೀರಿನ ಸೌಲಭ್ಯಗಳನ್ನು ಟ್ರಸ್ಟಿನ ಮುಖಾಂತರ ನಾವು ಮಾಡಿದ್ದೀವಿ. ಹಾಗೆ ಅದರ ಮೊದಲಾಗಿ ಆ ಜಾಗದಲ್ಲಿ ಟ್ರಸ್ಟಿನ ಕಡೆಯಿಂದಲೇ ನಾವು 6 ಲಕ್ಷ ಬೋರ್ವೆಲ್ ಮತ್ತು ಅದಕ್ಕೆ ಪಂಪ್ ಹಾಕಿರುವಂಥದ್ದು ಹಾಗೂ ಪೈಪ್ ಲೈನ್ ಅಳವಡಿಸಿರುವಂಥದ್ದು ಇದಕ್ಕಾಗಿ ಟ್ರಸ್ಟಿನ ಕಡೆಯಿಂದ ಖರ್ಚು ಮಾಡಿರ್ತೀವಿ. ಆಮೇಲೆ ದೇವಸ್ಥಾನದ ಉದ್ದೇಶಕ್ಕಾಗಿ ಅಂದರೆ ದೇವಸ್ಥಾನದ ಗೋಶಾಲೆಯ ಉದ್ದೇಶಕ್ಕಾಗಿ ಟ್ರಸ್ಟಿನಿಂದಲೇ ಅದರಲ್ಲಿ ಹುಲ್ಲು ನಟ್ಟಿದ್ದೀವಿ. ಅದನ್ನು ನಟ್ಟು ಬೆಳೆಸಿ
ಆ ಬೆಳೆದ ಸಂದರ್ಭದಲ್ಲಿ ಅದನ್ನು ಗೋಶಾಲೆಗೆ ಹಾಕಬೇಕಿತ್ತು. ಅದಕ್ಕೆ ಆವಾಗ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಹರೀಶ್ ರಾವ್ ಅವರಲ್ಲಿ ಕೇಳಿಕೊಂಡಾಗ ಅವರು ಒಪ್ಪಿದ್ರು. ಆದರೆ ಆವಾಗಿನ ಕಾರ್ಯನಿರ್ವಹಣಾಧಿಕಾರಿ ಅದಕ್ಕೆ ಯಾವುದೇ ಮಜೂರಿಯನ್ನು ಕೊಡಲಿಕ್ಕೆ ಒಪ್ಪಲಿಲ್ಲ. ಆದ್ದರಿಂದ ಆ ಹುಲ್ಲು ಅಲ್ಲೇ ಉಳಿಯಿತು. ಕೊನೆಗೆ ಆ ಹುಲ್ಲನ್ನು ನಾವು ಅದು ವ್ಯರ್ಥ ಆಗಬಾರದು ಅನ್ನುವ ಉದ್ದೇಶದಿಂದ ಗೋಕುಲ ಟ್ರಸ್ಟಿನವರಿಗೆ ಅಂದರೆ ಕಳಂಜದ ಗೋಶಾಲೆಗೆ ಕೊಂಡೋಗಲಿಕ್ಕೆ ನಾವು ವಿನಂತಿ ಮಾಡಿದಾಗ ಅವರು ಕೊಂಡೋಗ್ಲಿಕ್ಕೆ ಬಂದಿದ್ದರು. ಆಗ ಹರೀಶ್ ರಾಯರು ಅವರು ಈಗ ಬಂದದ್ದಕ್ಕೆ ಕೊಂಡೋಗಲಿ, ಮತ್ತು ನಾನು ನನ್ನ ಸ್ವಂತ ಖರ್ಚಿನಿಂದ ಗೋಶಾಲೆಗೆ ಅದನ್ನು ಕಳಿಸಿ ಹಾಕ್ತೇನೆ ಅಂತ ಹೇಳಿದರು. ಹಾಗೆ ಒಂದು ಬಾರಿ ಬೆಳೆದಿರುವಂಥ ಎಲ್ಲ ಹುಲ್ಲನ್ನು ನಾವು ಗೋಶಾಲೆಗೆ, ಅದೇ ಸೌತೆಡ್ಕ ಗೋಶಾಲೆಗೆ ಅದನ್ನು ಪೂರೈಸಿದೆ. ಆಮೇಲೆ ಅದಕ್ಕೆ ನೀರನ್ನು ಹಾಕುವಂಥ ವ್ಯವಸ್ಥೆ, ಇದನ್ನು ವ್ಯವಸ್ಥಾಪನಾ ಸಮಿತಿಯವರಿಗೆ ಅಂದರೆ ದೇವಸ್ಥಾನದ ಕಡೆಯಿಂದ ಮಾಡಬೇಕಿತ್ತು. ಅದನ್ನು ಅವರು ಮಾಡದೇ ಇದ್ದ ಕಾರಣ ಎಲ್ಲ ಹುಲ್ಲು ಒಣಗಿ ಒಂದು ಸಲ ಬೆಂಕಿ ಬಿದ್ದು ಹೋಯ್ತು ಇದಕ್ಕೆ. ಆಮೇಲೆ ನಾವು ಆ ಟ್ರಸ್ಟಿಗೆ ಒಂದು ಸರಿಯಾದ ಆವರಣ ಮಾಡಬೇಕು ಅನ್ನುವ ಉದ್ದೇಶದಿಂದ ಸುಮಾರು 7.5 ಲಕ್ಷ ಖರ್ಚಿನಲ್ಲಿ ಸುಭದ್ರವಾದ ಆವರಣವನ್ನು ಮಾಡಿದೆವು. ಬೇರೆ ಯಾರು ಅನುಮತಿ ಇಲ್ಲದೆ ಪ್ರವೇಶ ಮಾಡದ ರೀತಿಯಲ್ಲಿ. ಆಮೇಲೆ ಕಳಂಜದ ಕಾಮಧೇನು ಗೋಶಾಲೆಯ ಪ್ರಮುಖರು ನಮ್ಮಲ್ಲಿ ವಿನಂತಿ ಮಾಡಿದಂತೆ ನಾವು ಅವರಿಗೆ ಹುಲ್ಲನ್ನು ಬೆಳೆಸಲಿಕ್ಕೆ ಅವಕಾಶ ಕೊಟ್ಟಿದ್ವಿ. ಆಮೇಲೆ ಅವರೇ ಅಲ್ಲಿ ಬಂದು ಹುಲ್ಲನ್ನು ನಟ್ಟು ಅದರ ನಿರ್ವಹಣೆಯನ್ನು ಅವರೇ ಮಾಡಿ ಅವರು ಕಡೆದು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಅವರು ಅಲ್ಲಿ ಸೌತೆಡ್ಕ ಗೋಶಾಲೆಗೆ ಒಂದಷ್ಟು ಹುಲ್ಲುಗಳನ್ನು ಅಲ್ಲಿಯೂ ಕೂಡ ಅವರ ಕೆಲಸದ ಅಂದರೆ ಅವರ ಖರ್ಚಿನಲ್ಲೇ ಅವರು ಹಾಕ್ತಾಯಿದ್ರು. ಆದ್ದರಿಂದ ಅವರು ಹೇಳಿರುವಂಥ ಅನೇಕ ಸುಳ್ಳು ಮಾಹಿತಿಗಳು ಮೊನ್ನೆ ಪ್ರಸಾರ ಆಗಿದೆ. ಹಾಗೆ ದೇವಸ್ಥಾನದ ಹುಂಡಿಯಿಂದ ತೆಗೆದ ಹಣ ತೆಗೆದು ಜಮೀನು ಮಾಡಿರುವ ಬಗ್ಗೆ ಯಾವುದೇ ನಮ್ಮ ದಾಖಲೆಗಳು ಇರುವುದಿಲ್ಲ. ನಮ್ಮ ಟ್ರಸ್ಟಿನಲ್ಲಿ ಯಾವುದೇ ದಾಖಲೆಗಳು ಇರುವುದಿಲ್ಲ. ಮತ್ತು ಈ ಬಗ್ಗೆ ನಮ್ಮ ಟ್ರಸ್ಟ್ನ ಡೀಡ್ನಲ್ಲಿ ಯಾವುದೇ ದಾಖಲೆಗಳು ಇರುವುದಿಲ್ಲ. ಸದ್ರಿ ಡೀಡ್ಗೆ ಆರೋಪ ಮಾಡಿದವರ ಸಾಕ್ಷಿ ಸಹಿ ಇರುತ್ತದೆ. ಅಂದರೆ ಈ ನಮ್ಮ ಸೌತೆಡ್ಕ ಮಹಾಗಣಪತಿ ಸೇವಾ ಟ್ರಸ್ಟಿನ ಡೀಡ್ಗೆ ಯಾರು ಆರೋಪ ಮಾಡಿದ್ದಾರೆ ಅವರು ಅಂದರೆ ವಿಶ್ವನಾಥ ಕೊಲ್ಲಾಜೆಯವರು ಅದಕ್ಕೆ ಸಹಿ ಹಾಕಿದ್ದಾರೆ. ಅಂದರೆ ಸಾಕ್ಷಿಯಾಗಿ ಅವರು ಸಹಿ ಹಾಕಿದ್ದಾರೆ. ಒಂದು ವೇಳೆ ಮುಜರಾಯಿ ಇಲಾಖೆಯ ಹುಂಡಿಯಿಂದಲೇ ಅನುಮತಿ ಇಲ್ಲದೆ ಹಣ ತೆಗೆದು ಭೂಮಿ ಖರೀದಿ ಮಾಡಿದರೆ ಅದು ಕಾನೂನು ಬಾಹಿರ ಆಗ್ತದೆ. ಟ್ರಸ್ಟಿನ ಜಮೀನಿನಲ್ಲಿರುವ ವಾಣಿಜ್ಯ ಮಳಿಗೆಗಳ ವಸತಿ ನಿಲಯಗಳ ನಿರ್ಮಾಣಕ್ಕೆ ಭಕ್ತಾದಿಗಳಿಂದ ದಾನಿಗಳಿಂದ ಅಥವಾ ದೇವಳದ ನಿಧಿಯಿಂದ ಹಣವನ್ನು ಸಂಗ್ರಹ ಮಾಡಿಲ್ಲ ನಾವು. ಕೊಕ್ಕಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅಡಮಾನ ಸಾಲ ಮಾಡಿ ಈ ಸಾಲವನ್ನು ಟ್ರಸ್ಟ್ನ ಆದಾಯದಿಂದಲೇ ನಾವು ಅದನ್ನು ಸಂದಾಯ ಮಾಡಿರ್ತೇವೆ. ಆಮೇಲೆ ಆ ಟ್ರಸ್ಟಿನಲ್ಲಿ ಈಗ ಇರುವಂಥ ವಸತಿ ಗೃಹ ಅಥವಾ ಯಾವುದೇ ಕಟ್ಟಡಗಳು ಇದು ಹಣ್ಣುಕಾಯಿ ಅಂಗಡಿಗಳ ಆದಾಯದಿಂದಲೇ ನಾವು ಅದನ್ನು ಕಟ್ಟಿದ್ದೀವಿ. ಯಾವುದೇ ವಂತಿಗೆ ಅಥವಾ ಸಹಾಯದಿಂದ ಮಾಡಿರುವಂಥದ್ದಲ್ಲ. ಇನ್ನು ಇದಕ್ಕೆ ತಕ್ಕಂತೆ ಪೂರಕವಾಗಿ ಒಂದು ನಮ್ಮ ಟ್ರಸ್ಟಿನ ಉದ್ದೇಶ ಈ ಟ್ರಸ್ಟನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಆವಾಗ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಇದ್ದಂತಹ ವಾಸುದೇವ ಶಬರಾಯರು ಮತ್ತು ಉಳಿದಂತೆ ನಾವು ಈಗ ಇರುವಂಥ ಟ್ರಸ್ಟಿಗಳು ಸೇರಿಕೊಂಡು ನಮ್ಮ ಈ ಜಾಗ ಟ್ರಸ್ಟಿನ ಜಾಗ ಇದು ಪೂರ್ತಿ ಹಿಂದೂ ಸಮಾಜದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ
ಚಟುವಟಿಕೆಗಳಿಗೆ ಸಹಾಯ ಆಗುವ ರೀತಿಯಲ್ಲಿ ಆ ಆದಾಯವನ್ನು ವೆಚ್ಚ ಮಾಡಬೇಕು. ಅದಕ್ಕಾಗಿ ಈ ಟ್ರಸ್ಟನ್ನು ನಾವು ರಚನೆ ಮಾಡಿದ್ವಿ. ಅದರಂತೆ ಆ ಟ್ರಸ್ಟಿನ ಉದ್ದೇಶದಂತೆ ಈಗಾಗಲೇ ನಮ್ಮ ಒಟ್ಟಿಗೆ ಸೇರಿರುವಂಥ ನಮ್ಮ ಬಂಧುಗಳು ಅವರಿಗೆ ಅದನ್ನು ನಿಮಗೆ ಯಾವ ಟ್ರಸ್ಟ್ಗೆ ಕೊಟ್ಟಿದ್ದೇವೆ ಅನ್ನುವಂಥದ್ದು ನಮ್ಮಲ್ಲಿ ದಾಖಲೆಗಳಿದೆ. ಹಾಗೆ ಅದರ ಬಗ್ಗೆ ಅವರು ಹೇಳ್ತಾರೆ ಏನೇನು ನಾವು ಪಡ್ಕೊಂಡಿದ್ದೀವಿ ಟ್ರಸ್ಟಿನಿಂದ ಅಂತ. ಇಷ್ಟು ನಾನೀಗ ಅಧ್ಯಕ್ಷನಾಗಿ ಹೇಳ್ತೇನೆ. ಬೇರೆ ಪ್ರಶ್ನೆಗಳಿದ್ದರೆ ಮತ್ತೆ ಹಾಗೆಯೇ ಶ್ರೀರಾಮ ಸರ್ ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ ಈಗ. ಸ್ವಲ್ಪ ಕೇಳುವುದಿಲ್ಲ. ಈಗ ಒಂದು ಮುಖ್ಯವಾಗಿದ್ದರೆ ಈ ಹಿಂದಿನ ಗಂಟೆ ಹಗರಣದಲ್ಲಿ ಮನನೊಂದಂಥ ಹರಿಶ್ಚಂದ್ರರು ಜೀವಗಳನ್ನು ಕೊಡುವಂತಾಗಿ ಆರೋಪ ಮಾಡಿದ್ದೀರಿ ಅಲ್ವಾ? ಯಾವುದು ಡೆತ್ ನೋಟ್ ಬರ್ತಿದ್ದಾರೆ ಮತ್ತು ಅದರ ಬಗ್ಗೆ ಕೇಸ್ ಆಗಿಲ್ಲ. ಏನು ದಾಖಲೆ ಇದೆ ನೀವು? ಅವರು ಅದನ್ನೇ ಮನನೊಂದು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಹೇಳ ಈ ಬಗ್ಗೆ ಅಲ್ಲ ಈ ಬಗ್ಗೆ ದೇವಳದ ತನಿಖಾಧಿಕಾರಿಗಳು ಇಲ್ಲ ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತರು ತನಿಖೆ ಮಾಡಿ ತನಿಖಾ ವರದಿಯನ್ನು ನಮಗೆ ಒಪ್ಪಿಸಿದ್ದಾರೆ. ನಾವು ಪಡ್ಕೊಂಡಿದ್ದೇವೆ. ಅದರಲ್ಲಿ ಕಾನೂನುಬಾಹಿರವಾಗಿ ಮಾರಾಟ ಮಾಡಿದ್ದಾರೆ. ಡೆತ್ ನೋಟ್ ಯಾವುದು ಬರ್ದಿಟ್ಟಿಲ್ಲ. ಅವರು ಅನುಮಾನಾಸ್ಪದ. ನಾನು ಕೇಳಿದ ಪ್ರಶ್ನೆ, ಹರಿಶ್ಚಂದ್ರರು ಸುಸೈಡ್ ಮಾಡಿಕೊಳ್ಳಲಿಕ್ಕೆ ಆ ಅವ್ಯವಹಾರ ಕಾರಣ ಅಂತ ಹೇಳುವುದನ್ನು ಎಲ್ಲಿ ದಾಖಲೆ ಏನಿದೆ? ನೀವು ಆರೋಪ ಮಾಡಿದ್ದೀರಿ. ಹರಿಶ್ಚಂದ್ರರು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಹರಿಶ್ಚಂದ್ರರು ಆತ್ಮಹತ್ಯೆ ಅಂತ ಮಾಡಿಕೊಳ್ಳಿಲ್ಲ. ಅವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತ. ಅವರ ಸಾವಿಗೆ ನೀವು ಪತ್ರಿಕೋಶ ಮುಂದುವರಿಸಿದ್ರೆ ಮುಂದೆ ಈಗ ಸುಮ್ಮನೆ ಕೂರಬೇಕು. ಆಯಿತು. ನಾನು ಕೇಳಿದ ಪ್ರಶ್ನೆ ಸ್ಪಷ್ಟ. ಕ್ಲಾರಿಟಿಗೆ ನಾವು ಯಾರ ಪರ ವಿರೋಧಲ್ಲ. ಹರಿಶ್ಚಂದ್ರರ ಸಾವಿಗೆ ಈ ಪ್ರಕರಣ ಕಾರಣ ಅಂತ ಹೇಳುವುದಕ್ಕೆ ಏನು ದಾಖಲೆ ಇದೆ ನಿಮ್ಮ ಹತ್ರ? ದಾಖಲೆ ಅಂತ ಯಾವುದು ಇಲ್ಲ. ಮತ್ತೆ ಹೇಗೆ ನೀವು ಆರೋಪ ಮಾಡಿದ್ದೀರಿ? ಅವರು ಸತ್ತದಕ್ಕೆ ಅನುಮಾನದ ಸಾವು ಅಂತ ಹೇಳ್ಕೊಂಡು ಅಲ್ಲಲ್ಲ, ಅವರು ವರದಿ ಕೊಟ್ಟಿದ್ದಾರೆ. ವರದಿ ಸಹಾಯಕ ಆಯುಕ್ತರು ವರದಿ ನಮಗೆ ನಾವು ಪಡ್ಕೊಂಡಿದ್ದೇವೆ. ಗಂಟೆ ಹಗರಣದಲ್ಲಿ 10,523 kg ಹೋಗಿದೆ, ಅಲ್ಲಿ ಕಮ್ಮಿ ಬಂದಿದೆ ಅಂತ ಅವರು ವರದಿ ಕೊಟ್ಟಿದ್ದಾರೆ. ಅವರಿಗೆ ಸೂಸೈಡ್ ಮಾಡಲಿಕ್ಕೆ ಇದೇ ಕಾರಣ ಅಂತೇಳಿ ಅವರು ಅವಾಗ ದೇವಳದ ಆ ವಾಕ್ಯವನ್ನು ಒಂದು ಕರೆಕ್ಷನ್ ಇದೆ. ಅನುಮಾನಾಸ್ಪದ ಸಾವು ಮನನೊಂದು ತೀರಿ ಹೋಗಿದ್ದಾರೆ ಅಂತ ಹೇಳುವುದು ಅದನ್ನು ತೆಗಿಬೇಕಲ್ಲ. ಹಾಗೆ ಹೇಳಿದ್ರೆ ಅದನ್ನು ರಿಮೂವ್ ಮಾಡಿದಾಯ್ತು, ಅಲ್ಲಿಗೆ ಸರಿ ಇತ್ತು. ನಾನು ಟ್ರಸ್ಟಿ ಆಗಿದ್ದೇನೆ, ನಾನು ಕೊಡ್ಬೋದು ಆನ್ಸರ್. ಅದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವರು ಹೇಗೆ ತೀರ್ಕೊಂಡಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಅಂದರೆ ಡೆತ್ ನೋಟು ಬರೆದು ಇಟ್ಟಿಲ್ಲ ಏನಿಲ್ಲ. ಆದರೆ ಈ ಹಗರಣ ಆಯ್ತಂತ ಹೇಳುವ ವಿಚಾರದಲ್ಲಿ, ತನಿಖೆಗೆ ಹಾಕ್ತಾರಂತ ಹೇಳುವಂಥ ವಿಚಾರದಲ್ಲಿ ಅವರು ಮುಂದೆ ಇರ್ಬೋದು. ನಂತರ ತನಿಖೆಯಲ್ಲಿ 10,000 ಎಷ್ಟು kg 523 kg ಗಂಟೆ ಅಲ್ಲಿ ಕಾಣುವುದಿಲ್ಲ ಲೆಕ್ಕಕ್ಕೆ. ಆದ್ದರಿಂದ ಅದರ ಮೇಲೆ ಆಗಿನ ಯಾವಾಗ ಬಂದ ಆಡಳಿತ ಸಮಿತಿ ಇವರು ಸಹಾಯ ಆಯುಕ್ತರು ಅಲ್ಲ, ನೀವು ಆಡಳಿತಕ್ಕೆ ಯಾವುದು ಒಂದು 21ರಿಂದ 24 24ವರೆಗೆ ಬಂದಂಥ ಅವಧಿಯಲ್ಲಿ ಹರೀಶ್ ರಾವ್ ಅವರು ಮತ್ತು ಅವರ ಆಡಳಿತ ಕಮಿಟಿಯಲ್ಲಿ ಇದ್ದವರು ಅದನ್ನು ತನಿಖೆಗೆ ಹಾಕಿದ್ರು. ಅದು AC ಅವರು ಆ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅವ್ಯವಹಾರ ಆಗಿದೆ, ಅದನ್ನು ಸರಿಯಾಗಿ ತನಿಖೆ ಮಾಡಬೇಕು ಮತ್ತು ಸಂಬಂಧಪಟ್ಟವರಿಂದ ವಸೂಲು ಮಾಡಬೇಕು
ಮತ್ತು ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತ ಆ ವರದಿಯಲ್ಲಿ ಕೊಟ್ಟಿದ್ದಾರೆ. ನಾವು ಕೊಡಬೇಕು. ಏನು ಕ್ರಮ ಆಗಿದೆ? ಕೊಡ್ತೀವಿ. ಏನು ಕ್ರಮ ಆಗಿದೆ? ಸಂತ್ರಸ್ತರ ಮೇಲೆ ಏನು ಕ್ರಮ ಆಗಿದೆ ನಂತರ? ಕ್ರಮ ಆಗಲಿಕ್ಕೆ ಆಡಳಿತ ಕಮಿಟಿ ಯಾವಾಗದ್ದು ಅಲ್ಲಿಗೆ ಅವಧಿ ಮುಗಿದಿದೆ. ಅವರ ವರದಿ ಮತ್ತೆ ಬಂದದ್ದು ನಮಗೆ. ಎಷ್ಟೇ ಸಿಗುತ್ತದೆ ವರದಿ? ಅಲ್ಲ, ಯಾವ್ದು ಬಂದದ್ದು? ಎಷ್ಟು ವರ್ಷ ಆಯ್ತು ಈಗ? ಆಮೇಲೆ ಇವರು ಅಧಿಕಾರದಲ್ಲಿ 3 ವರ್ಷ. ಇಲ್ಲ ಅಲ್ಲ, ಅದು ಕೊಟ್ಟದ ನಂತರ ಬಂದದ್ದು. ಅವರು ತೆಗೆದದ್ದು ಇತ್ತೀಚೆಗೆ ನಾನು ಒಂದು ಟ್ರಸ್ಟಿನ ಕಡೆಯಿಂದ ನಮ್ಮ ಗೋಶಾಲೆಗೆ ಅವರು ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ. ಆ ಬಗ್ಗೆ ಹೇಳಿಕೆ ಬಂದಿದೆ. ಅದರ ಜೊತೆಗೆ ಟ್ರಸ್ಟ್ನ ಸಲಹೆಗಾರರು, ಕಾನೂನು ಸಲಹೆ. ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಯಾವುದೇ ಆರೋಪಗಳನ್ನು ಕೊಡ್ತಾ ಇಲ್ಲ. ಏನು ಮಾಹಿತಿ ಇದೆ ಸ್ಪಷ್ಟಪಡಿಸ್ಬೋದು ಇಷ್ಟೇ. ನೋಡಿ, 24/4/2020 ಒಂದು ತನಿಖಾ ವರದಿಯನ್ನು ಸಹಾಯಕ ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಇಲಾಖೆ ಮಂಗಳೂರು ಇವರು ತನಿಖೆ ಮಾಡಿಕೊಟ್ಟಂತಹ ವರದಿ. ಬಹುಶಃ ನಿಮಗೆ ಬೇಕಿದ್ರೆ ಕೊಡ್ತಾರೋ ಅಂತ ಕಾಣ್ತದೆ. ಕೊಡ್ತಾರೆ, ಇದೆ, ಪೂರ್ತಿ ವರದಿ ಇದೆ. ಯಾಕಂದರೆ ಈ ವಿವರಗಳನ್ನು ಈ ಟ್ರಸ್ಟಿನ ವಕೀಲರಾಗಿ ನಾನು ಕೆಲವು ಸ್ಟಡಿ ಮಾಡಿದ ಕಾರಣ ನಿಮಗೆ ಮಾಹಿತಿಗೆ ಕೊಡ್ತಾ ಇದ್ದೇನೆ. ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕೊನೆಯಲ್ಲಿ ವರದಿಯನ್ನು ದಯವಿಟ್ಟು ತಾವು ಓದಿಕೊಳ್ಬೋದು. ಕೊನೆಯ ಭಾಗವನ್ನು ಮೇಜರ್ ಪೋರ್ಷನನ್ನು, ಆಪರೇಟಿವ್ ಪೋರ್ಷನನ್ನು ಓದಿ ಹೇಳ್ತೇನೆ. ಆದ್ದರಿಂದ ಈ ಪ್ರಕರಣಕ್ಕೆ ಇನ್ನೂ ಸವಿಸ್ತಾರ ತನಿಖೆ ಅಗತ್ಯವಿದೆ. ಸವಿಸ್ತಾರ ತನಿಖೆಯ ನಂತರವಷ್ಟೇ ಯಾವ ರೀತಿಯಲ್ಲಿ ಕಾಯ್ದೆ ಹಾಗೂ ನಿಯಮಗಳ ಉಲ್ಲಂಘನೆಯಾಗಿದೆ, ನಿರ್ದಿಷ್ಟವಾಗಿ ಎಷ್ಟು ಪ್ರಮಾಣದ ಘಂಟಾಮಣಿಗಳನ್ನು ಬಿಡ್ಡುದಾರ ದೇವಸ್ಥಾನದಿಂದ ತೆಗೆದುಕೊಂಡು ಹೋಗಿದ್ದಾರೆ, ಇದರಿಂದ ದೇವಸ್ಥಾನಕ್ಕೆ ಎಷ್ಟು ನಷ್ಟ ಉಂಟಾಗಿದೆ ಎಂಬುದು ತಿಳಿಯಲು ಸಾಧ್ಯವಾಗುತ್ತದೆ. ಅನಂತರವಷ್ಟೇ ಈ ಪ್ರಕರಣದಿಂದ ದೇವಸ್ಥಾನಕ್ಕೆ ಉಂಟಾಗಿರಬಹುದಾದ ನಷ್ಟದ ಮೊತ್ತವನ್ನು ಅಂದಾಜಿಸಿ ಅದನ್ನು ಸಂಬಂಧಪಟ್ಟವರಿಂದ ಮರುಭರಿಸಲು ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಮತ್ತು ದುರ್ನಡತೆ ಎಸಗಿರುವುದು ಕಂಡುಬಂದಲ್ಲಿ ಸಂಬಂಧಪಟ್ಟವರ ವಿರುದ್ಧ ನಿಯಮಗಳನುಸಾರ ಇಲಾಖಾ ವಿಚಾರಣೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅದನ್ನು ಬಡ್ಡಿಯೊಂದಿಗೆ ಸಂಬಂಧಪಟ್ಟವರಿಂದ ವಸೂಲಿಸಬಹುದು. ಈ ಪ್ರಕರಣದಲ್ಲಿ ಘಟನೆ ನಡೆದ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿದ ಕಾರ್ಯನಿರ್ವಹಣಾಧಿಕಾರಿಗಳು 14/4/20 ನಿಧನ ಹೊಂದಿದ್ದಾರೆ. ಈ ಬಗ್ಗೆ ಸವಿಸ್ತಾರ ನಿಧನ ಹೊಂದಿದ್ದರ ಬಗ್ಗೆ ಕೂಡ ಸವಿಸ್ತಾರ ತನಿಖೆಯನ್ನಲ್ಲ, ಅದರ ಬಗ್ಗೆ ಅಲ್ಲದು, ಈ ಬಗ್ಗೆ ಸವಿಸ್ತಾರ ತನಿಖೆಯನ್ನು ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕ ಇಲಾಖೆಯಿಂದ ಅಥವಾ ಮತ್ಯಾವುದೇ ಸೂಕ್ತ ಸಕ್ಷಮ ಪ್ರಾಧಿಕಾರದಿಂದ ಕೈಗೊಳ್ಳುವುದನ್ನು ಪರಿಗಣಿಸಬಹುದು. ಹಾಗೂ ಪ್ರಸ್ತುತ ದೇವಾಲಯದ ಉಗ್ರಾಣದಲ್ಲಿರುವ ಘಂಟಾಮಣಿಗಳನ್ನು ತೂಕ ಮಾಡಿ ವರದಿ ಸಲ್ಲಿಸುವಂತೆ ಹಾಲಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ತಿಳಿಸಬಹುದು. ಇದರ ಆಧಾರದಲ್ಲಿ ದೇವಸ್ಥಾನದ ಕಡೆಯಿಂದ ಪೊಲೀಸ್ ಕಂಪ್ಲೇಂಟ್ ಆಯಿತು. ಪೊಲೀಸ್ ಕಂಪ್ಲೇಂಟು ತನಿಖೆ ಮಾಡಿ ಅದು ಏನಾಗಿದೆ ಗೊತ್ತಿಲ್ಲ, ಕೊನೆಗೆ ಚಾರ್ಜ್ ಶೀಟನ್ನು ಮೃತಪಟ್ಟ ವ್ಯಕ್ತಿಯ ಮೇಲೆ ಮಾತ್ರ ಹಾಕಿದ್ದಾರೆ. ಹಾಗಾಗಿ ಕೇಸ್ ಅಲ್ಲಿಗೆ ಕ್ಲೋಸ್ ಆಗಿದೆ. ಆರೋಪಿ ಮೃತಪಟ್ಟಿದ್ದಾನೆ ಅಂತ ಹೇಳುವ ಕಾರಣಕ್ಕೆ ಕೇಸ್ ಕ್ಲೋಸ್ ಆಗಿದೆ. ಅಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳುವಂಥದ್ದು ಪೊಲೀಸ್ ತನಿಖೆಯಲ್ಲಿ ಕೂಡ ಕಂಡು ಬಂದು ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿ ಆ ಚಾರ್ಜ್ ಶೀಟನ್ನು ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ, ಆರೋಪಿ ಮೃತಪಟ್ಟ ಕಾರಣ. ಒಂದು ಇಲ್ಲಿ ಇರುವಂಥದ್ದೇನು ಅಂತ ಹೇಳಿದರೆ, ಸುಮಾರು 10,523 kg ಘಂಟಾಮಣಿ ಇರಬೇಕಿತ್ತು. ಆದರೆ ಉಗ್ರಾಣದಲ್ಲಿ ಇಲ್ಲ ಅಂತ ಹೇಳೋದು ತನಿಖೆಯಲ್ಲಿ ಕಂಡು ಬಂದಿದೆ. ಉಗ್ರಾಣದಲ್ಲಿ ಏನೂ ಇರಲಿಲ್ಲ, ನಾವು ಸ್ವಲ್ಪ ನಂತರದ್ದು ಇತ್ತು. ಅದರ ಆಧಾರದಲ್ಲಿ ಅವರು ಸ್ಥಳ ತನಿಖೆ ಮಾಡಿ ಎಲ್ಲ ತನಿಖೆ ಮಾಡಿ ಕೊಟ್ಟಂತಹ ವರದಿ. ಈ ವರದಿ ಬಾರದೆ ಬೇರೆ ಏನೂ ಮಾಡುವಾಗಿರಲಿಲ್ಲ. ದೇವಸ್ಥಾನದ ಕಮಿಟಿಯವರು ಆವಾಗ ಕೊಟ್ಟಿದ್ದಾರೆ ಅಂತ ಹೇಳೋದನ್ನು ಟ್ರಸ್ಟ್ ತಿಳ್ಕೊಂಡಿದೆ. ಕೊಟ್ಟದರ ಮೇಲೆ ಅವರ ಮೇಲೆ ಚಾರ್ಜ್ ಶೀಟು ಆಗಿದೆ. ಆದರೆ ಉಳಿದ ಆಡಳಿತ ಸಮಿತಿಯವರ ಮೇಲೆ ಆಗಲಿಲ್ಲ. ಆಡಳಿತ ಸಮಿತಿಯವರ ಮೇಲೆ ಆಗಲಿಲ್ಲ ಅಂತ, ಅದು ಯಾವ ಕಾರಣಕ್ಕಾಗಲಿಲ್ಲ ನಮಗೆ ಗೊತ್ತಿಲ್ಲ. ಅದನ್ನು ದೇವಸ್ಥಾನದ ಆಡಳಿತ ಸಮಿತಿಯವರು ನೋಡಿಕೊಳ್ಳುವುದಾ ಅಥವಾ ಮುಂದುವರಿಸುವುದಾ ಮಾಡಬೇಕು. ಅಲ್ಲಿ ಒಂದು ತನಿಖಾ ವರದಿ ನ್ಯಾಯಾಲಯಕ್ಕೆ ಬಿದ್ದದ್ದು ಈಗ ನ್ಯಾಯಾಲಯಕ್ಕೆ ತನಿಖಾ ವರದಿ ಯಾವುದೇ ಪ್ರಕರಣ ಹೌದು. ಒಂದು ಪ್ರಕರಣದಲ್ಲಿ ಆರೋಪಿ ಸತ್ತರೆ ತನಿಖೆಗೆ ಗೊತ್ತಾಗ್ತದ? ತನಿಖೆ ಮುಗಿದಿರದೆ ಚಾರ್ಜ್ ಶೀಟ್ ಹಾಕೋದು. ತನಿಖೆ ಮುಗಿದು ವರದಿ ಅಂತಿಮ ವರದಿ ಹಾಕುವಾಗ ನ್ಯಾಯಾಲಯದಲ್ಲಿ ತನಿಖೆ ನಿಲ್ತದೆ, ಅಲ್ಲಿಗೆ ಮುಗಿಯಿತಲ್ಲ, ಕೇಸ್ ಕ್ಲೋಸ್ ಆಗ್ತದೆ. ಯಾಕಂದರೆ ಆರೋಪಿಯೇ ಇಲ್ಲ. ಕ್ರಿಮಿನಲ್ ಕೇಸ್ ಇರುವುದು ಹೇಗೆ? ಸತ್ತವರಿಗೆ ಬಂದ್ಬಿಟ್ಟಾಗುತ್ತೆ. ಕ್ರಿಮಿನಲ್ ಕೇಸ್ ಬದುಕಿಸುವವರನ್ನು ಬೇರೆ ಯಾರಿಗೂ ಆಗಲಿಲ್ಲ, ಇನ್ನೂ ನೋಡಬೇಕಷ್ಟೇ ಏನಾದರೂ ಆಗ್ತದೆ. ಸತ್ತವರಿಗೆ ಪನಿಷ್ಮೆಂಟ್ ಕೊಡಬೇಕು. ಕೇಸು ವಿಚಾರಣೆಗೆ ಅವರಿಗೆ ಅವಕಾಶ ಕೊಡಬೇಕಲ್ಲ. ಅವರ ಡಿಫೆನ್ಸನ್ನು ಕೊಡಲಿಕ್ಕೆ ಅವರಿಗೆ ಅವಕಾಶ ಕೊಡಬೇಕು. ಸತ್ತವನಿಗೆ ಅವಕಾಶ ಇಲ್ಲ. ಹಾಗಾಗಿ ಅವನ ಅನುಪಸ್ಥಿತಿಯಲ್ಲಿ ಅವನನ್ನು ಅಪರಾಧಿ ಅಂತ ಘೋಷಿಸಲಿಕ್ಕೆ ಆಗುವುದಿಲ್ಲ, ಅವನಿಗೆ ಅವಕಾಶ ಕೊಡಬೇಕು. ಆದರೆ ಕ್ರಿಮಿನಲ್ ಕೇಸಿಗೆ
ಸಿವಿಲುಗಳು ಬೇರೆ ಯಾವುದೇ ಹಕ್ಕುಗಳಿಗೆ ಸಂಬಂಧಪಟ್ಟಾದರೆ ಅವರ ವಾರಸುದಾರರು ಕೇಸನ್ನು ಮುಂದುವರಿಸುವುದು, ಆ ಕೇಸನ್ನು ಕಂಟೆಸ್ಟ್ ಮಾಡುವಂಥದ್ದು, ಅಥವಾ ಕೇಸ್ ಹಾಕಿದವರ ವಾರಸುದಾರರಾದರೆ ಅವರು ಮುಂದುವರಿಸುವುದು ಮಾಡ್ಬೋದು. ಕ್ರಿಮಿನಲ್ ಕೇಸ್ ನಂತರ ಬಂದ ಆಡಳಿತ ಮಂಡಳಿ ಅದರ ಬಗ್ಗೆ ಯಾಕೆ ಅಪೀಲ್? ಅಲ್ಲ, ನಂತರ ಬಂದ ಆಡಳಿತ ಮಂಡಳಿಯೇ ಕಂಪ್ಲೇಂಟ್ ಕೊಟ್ಟದ್ದು. ಈ ವರದಿಯ ಆಧಾರದಲ್ಲಿ ನಂತರ ಬಂದ ಆಡಳಿತ ಮಂಡಳಿ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇನ್ನೊಂದು ವಿಚಾರಣೆಗೆ ಬರುವ ಪ್ರಶ್ನೆ ಇಲ್ಲ. ಹಾಗಾಗಿ ಇಲ್ಲದಿದ್ದರೆ ವಿಚಾರಣೆಯ ಹಂತದಲ್ಲಿ ಉಳಿದವರು ಸೇರಿದ್ದಾರೆ ಅಂತ ಸಾಕ್ಷಿದಾರ ಹೇಳ್ಬೋದು. ಸೋಮೋಟ ಯಾರೋ ಒಬ್ಬರು ಹೋಗಿ ಮತ್ತೆ ಮುಂದುವರಿಸಲಿಕ್ಕಾಗೋದಿಲ್ಲ. ಅದು ಹೋಯಿತು. ಅದು ಇಲ್ಲಿ ಯಾರಿಗೂ ಲಾಭ ಆಗಿರಲಿಕ್ಕೂ ಸಾಕು, ಆಗದೇ ಇರಲಿಕ್ಕೂ ಸಾಕು, ಗೊತ್ತಿಲ್ಲ. ಪ್ರಕರಣ ಅದು ಮುಗಿದು ಹೋಗಿದೆ. ಗಂಟಾಮಣಿ ಮುಗಿದು ಹೋಗಿದೆ ಅಂದರೆ ಅಲ್ಲಿ ಗಂಟಾಮಣಿ ಕಾಣೆ ಆಗಿದೆ. ತಪ್ಪು ಅವರು ಮಾಡಿದ್ದು ಅಂತ ಹೇಳುವ ವರದಿ ಬಂದು ಪೊಲೀಸ್ ತನಿಖೆಯಲ್ಲಿ ಅವರ ಮೇಲೆ ಮಾತ್ರ ಚಾರ್ಜ್ ಶೀಟ್ ಹಾಕಿದ ಕಾರಣ ಉಳಿದವರ ಮೇಲೆ ಸಮಿತಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ವಸೂಲಿಗೆ. ಈ ವರದಿ ಆಧಾರದಲ್ಲಿ ಅವರಿಂದ ವಸೂಲು ಮಾಡಬೇಕು ಅಂತ. ಆದರೆ ಅವರು ಮಾಡಿದ್ದು ಅಂತೇಳಿ ಹೇಳಿದೆ. ಅವರು ಸತ್ತವರ ಮೇಲೆ ವಸೂಲಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಆ ಕಾರಣದಿಂದಾಗಿ ಇದು ಹೋಗಿದೆಷ್ಟೇ ಹೊರತು ಅಲ್ಲಿ ಗಂಟಾಮಣಿ ಅವ್ಯವಹಾರ ಆಗಲಿಲ್ಲ ಅಂತೇಳಿ ಹೇಳಲಿಲ್ಲ. ಅವ್ಯವಹಾರ ಆಗಿದೆ ಅಂತ ಹೇಳುವಂಥದ್ದು ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತರು ಮತ್ತು ಪೊಲೀಸ್ ತನಿಖೆಯಲ್ಲಿ ಕೂಡ ಸ್ಪಷ್ಟವಾಗಿ ಬಂದಿದೆ. 10,523 kg ಅಷ್ಟು ಇರಬೇಕಾದಲ್ಲಿ ಅಲ್ಲಿರಲಿಲ್ಲ. ಅದು ಎಷ್ಟಿತ್ತು ಅಂತೇಳೆಲ್ಲ ಹಿಂದ್ಗಡೆ ವರದಿಯಲ್ಲಿ ಡೀಟೇಲ್ ಆಗಿ ಹಾಕಿದ್ದಾರೆ. ನಾನು ಅದನ್ನೆಲ್ಲ ಹೇಳೋದಿಲ್ಲ. ಇದು ಒಂದು. ಇನ್ನು ಇದರ ಜೊತೆಗೆ ಉಳಿದಿದ್ದರೆ ಕೇಳಿ ನಾನು ಪ್ರಾರಂಭ ಸರಿ, ಜಾಗದ ವಿಷಯದಲ್ಲಿ ಈಗ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಯಾವುದಾದ್ರೂ ನಿರ್ಣಯಗಳಾಗಿದೆಯಾ? ಜಾಗ ಖರೀದಿಯ ಬಗ್ಗೆ ಏನಾದರೂ ನಿರ್ಣಯ ಇದೆಯಾ? ಈ 3 ಎಕರೆ ಜಾಗ ಖರೀದಿಯ ಮತ್ತೆ ಜಾಗ ಬಂದದ್ದು ಅದು 4ರಲ್ಲಿ ಖರೀದಿ ಮಾಡಿರೋದು 4. ಡೊನೇಟ್ ಮಾಡಿದ್ರು ನಾನು ಜಾಗ ಖರೀದಿಯ ಮೂಲದಲ್ಲಿ ಕೇಳ್ತಾ ಇರೋದು. ಅದರಲ್ಲಿ ಏನಾದರೂ ನಿರ್ಣಯಗಳು ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಇದೆಯಾ? ಜಾಗದ ಕೊರತೆ ಇದೆ, ನಮಗೆ ಜಾಗ ಬೇಕು ಅಥವಾ ಅಂಥದ್ದು ಯಾವುದಾದ್ರೂ ದೇವಸ್ಥಾನ ನೀವು ಆಡಳಿತ ಮಂಡಳಿಯಲ್ಲಿ ಇದ್ದವರು, ಮೊನ್ನೆವರೆಗೆ ಇದ್ದವರು, ಅದು ನಿಮ್ಗೆ ಗೊತ್ತಿರಲೇಬೇಕು ಇದ್ರೆ. 2004ರಲ್ಲಿ ಅಲ್ಲಿಗೆ ಸಂಬಂಧಪಟ್ಟಂತೆ ಜಮೀನು ಖರೀದಿ ಮಾಡೋದಂತೂ ನಿರ್ಣಯ ಆಗಿದೆ. ಆದರೆ ಖರೀದಿ ಮಾಡಿದವರು ದೇವಸ್ಥಾನ ಖರೀದಿ ಮಾಡಲಿಲ್ಲ. ಅವರು ಸ್ವಂತವಾಗಿ ಉಪಯೋಗ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನಿರ್ಣಯ ಆದಮೇಲೆ ಜಾಗ ಖರೀದಿ ಆಗಿದೆ. ಹೌದು, ಅದು ಸತ್ಯ. ಹಾಗೆ ತಿಳ್ಕೊಂಡು ಇದು ಸತ್ಯ. ದೇವಸ್ಥಾನದಿಂದ ಅದಕ್ಕೆ ಹಣ ಸಂದಾಯ ಮಾಡಿದ್ದು ಅಲ್ಲಿ ದಾಖಲೆ ಇಲ್ಲ. ನಿರ್ಣಯ ಹೊಂದಿದ್ದು 2004 ಮಾಡಿದ್ರು. ನಿರ್ಣಯ ಅಂದರೆ ಅದು ತಗೊಳ್ಳಿಕ್ಕೆ ಆಗುದಿಲ್ಲ. ಹಾಗೆ ಸಮಸ್ಯೆ ನಿರ್ಣಯ ಮಾಡಿ ಟ್ರಸ್ಟಿಗೆ ತಗೊಂಡದ್ದು. ಅದು ದೇವಸ್ಥಾನದ ಹಣನೂ ಅಲ್ಲ, ದೇವಸ್ಥಾನದ ಖರೀದಿ ಮಾಡಲಿಕ್ಕೆ ಆಗುವುದೂ ಇಲ್ಲ ಅಂತ ಹೇಳಿ ಟ್ರಸ್ಟಿಗಾದ್ರೂ ಇರಲಿ ಅಂತ ಹೇಳಿ ಟ್ರಸ್ಟಲ್ಲಿ ನಿರ್ಣಯ ಮಾಡಿ ಟ್ರಸ್ಟ್ನಲ್ಲಿ ತಗೊಂಡದ್ದು. ಅದು ಕೂಡ ಇದೇ ಜಾಗವನ್ನು ಖರೀದಿ ಮಾಡ್ತೇವೆ ಅಂತ ಅಲ್ಲಿ ನಿರ್ಣಯ ಇಲ್ಲ. ಎಲ್ಲಿ ಖರೀದಿ ಮಾಡಿ ನಿರ್ಣಯ ಯಾವ ಜಾಗ ಖರೀದಿ ಮಾಡಿದೆ ಅಂತ ಅದು ಆಗಲಿಲ್ಲ. ಟ್ರಸ್ಟಿ ಮತ್ತು ದೇವಸ್ಥಾನ ಬೇನಾಮಿ ಟ್ರಸ್ಟ್ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಕೂಡ ಬೇರೆ ಟ್ರಸ್ಟ್ ಅಲ್ಲ, ದೇವಸ್ಥಾನಕ್ಕೆ ಇದು ಟ್ರಸ್ಟ್ 2009ರಲ್ಲಿ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂತು. 2009 24/7/2009ರಲ್ಲಿ ಟ್ರಸ್ಟ್ ಒಂದು ನಿರ್ಣಯ ಮಾಡಿದೆ. ಈ ಯಾರು 3 ಜನ ಜಾಗ ತೆಕ್ಕೊಂಡಿದ್ದಾರೆ ಅವರಿಂದ ಟ್ರಸ್ಟಿಗೆ ಖರೀದಿ ಮಾಡಬೇಕು ಅಂತೇಳಿ ಖರೀದಿ ಅವರು ಆವಾಗ ಏನು ಅದಕ್ಕೆ ಬೆಲೆ ಕೊಟ್ಟಿದ್ದಾರೆ ಅದು ಮತ್ತೆ ಅಂದಿನವರೆಗೆ ಅಂದರೆ 4-5 ವರ್ಷಗಳ ಬಡ್ಡಿ ಎಷ್ಟು ಸೇರ್ತದೆ ಅಷ್ಟರ ಮೌಲ್ಯಕ್ಕೆ ಅದನ್ನು ಖರೀದಿ ಮಾಡಬೇಕು ಅನ್ನುವಂಥ ನಿರ್ಣಯ ಆಗಿದೆ. ಮತ್ತು ಆ ನಿರ್ಣಯದಂತೆ ಅವರು ಖರೀದಿದಾರರು GPA ಕೊಟ್ಟರು. ಟ್ರಸ್ಟಿನ ಅಧ್ಯಕ್ಷರಿಗೆ GPA ಕೊಟ್ಟು ಅದು ಅವರ ಆ ಭೂಮಿಯನ್ನು ಅಡಮಾನ ಇಟ್ಟುಕೊಂಡು ನಾವು 6 ಲಕ್ಷ ಆವಾಗ ಅವರು ಕೊಂಡುಕೊಂಡಿರುವಂಥದ್ದು ಒಟ್ಟು 3 ಜನ ಸೇರಿಕೊಂಡು 1,46,000ಕ್ಕೆ ನಾವು 6 ಲಕ್ಷ ಮತ್ತೆ ಸಾಲ ಮಾಡಿದ್ವಿ. ಆ ಸಾಲವನ್ನು ಈ ರೀತಿ ಅವರು ಅವರ ಸ್ವಂತ ಅಡಮಾನ ಇಟ್ಟು ಅವರು ಖರೀದಿ ಮಾಡಿದ್ದು ಅಂತ ಹೇಳಿದ್ದಾರೆ. ಹಾಗೆ ಅವರ ಆ ಸಾಲವನ್ನು ಮತ್ತು ಆ ಬಡ್ಡಿಯನ್ನು ಪೂರೈಸಿ ಉಳಿದಂತೆ ಅಲ್ಲಿ ಅಂಗಡಿ ಸಾಲುಗಳನ್ನು ಕಟ್ಟುವಂಥ ಕಾರ್ಯ ಅದರಲ್ಲಿ ಆಯಿತು. ಮುಂದೆ ಈಗ ಅವರು ಅಲ್ಲಿ ಇರುವಂತಹ ವಸತಿ ಗೃಹದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ವಸತಿ ಗೃಹವನ್ನು ಪೂರ್ತಿ ನಾವು ಈ ಹಣ್ಣುಕಾಯಿ ಅಂಗಡಿಯ ಒಂದು ಲಾಭಾಂಶದಿಂದ
ಅಂದರೆ ವಾಸುದೇವ ಶಬರಾಯರು ಮತ್ತು ನಮ್ಮೆಲ್ಲರ ಒಂದು ಉದ್ದೇಶ ಇದ್ದಿದ್ದು ಅಲ್ಲಿ ಯಾರೋ ಬೇರೆಯವರು ಬಂದು ಅಂಗಡಿ ಏಲಾಮು ವಹಿಸಿಕೊಳ್ಳಬಾರ್ದು, ಆ ಲಾಭ ಅವರಿಗೆ ಹೋಗಬಾರ್ದು. ಇದು ಇಲ್ಲಿಯೇ ಖರ್ಚಾಗಬೇಕು. ಈ ಸೌತಡ್ಕ ಒಂದು ಕ್ಷೇತ್ರದಲ್ಲೇ ಅದು ಜನರಿಗೆ ಅನುಕೂಲ ಆಗುವ ರೀತಿಯ ವ್ಯವಸ್ಥೆಗಳು ಆಗಬೇಕು ಅನ್ನುವ ಉದ್ದೇಶದಿಂದ ಆ ಹಣ್ಣುಕಾಯಿ ಅಂಗಡಿಯನ್ನು ಕೂಡ ಟ್ರಸ್ಟಿನ ಒಬ್ಬ ಸದಸ್ಯನಿಗೆ ಅದನ್ನು ವಹಿಸಿಕೊಂಡು ಅಲ್ಲಿ ನೌಕರರನ್ನು ಇಟ್ಟು ಆ ಹಣ್ಣುಕಾಯಿಯ ಅಂಗಡಿಯ ವ್ಯವಸ್ಥೆ ಮಾಡಿದರು. ಆ ಹಣ್ಣುಕಾಯಿ ಅಂಗಡಿಯ ಒಂದು ಲಾಭಾಂಶದಿಂದ ಅವರಿಗೆ ವೇತನವನ್ನು ಕೊಟ್ಟು ನಾವು ಆ ವಸತಿ ಗೃಹವನ್ನು ರಚನೆ ಮಾಡಿದೆವು. ಮತ್ತು ಈ ಅಂಗಡಿ ಸಾಲಿನ ಲಾಭಾಂಶ ಅದರ ಬಗ್ಗೆ ಕೂಡ ಪ್ರಶ್ನೆಗಳು ಈಗ ಹಾಕಿದ್ದಾರೆ, ಏನಾಗ್ತಾ ಇದೆ ಅಂತ. ಅದಕ್ಕೆ ಈಗಾಗಲೇ ನಾವು ಅನೇಕ ಸಂಘ ಸಂಸ್ಥೆಗಳಿಗೆ, ಸಮಿತಿಗಳಿಗೆ ಧನ ಸಹಾಯವನ್ನು ಮಾಡ್ತಾಯಿದ್ದೇವೆ. ಇದು ಪ್ರತಿಯೊಂದು ಕೂಡ ನಾವು ಕಾನೂನುಬದ್ಧವಾಗಿಯೇ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಬ್ಯಾಂಕ್ ಚೆಕ್ಕಿನ ಮೂಲಕವೇ ನಾವು ಮಾಡ್ತಾಯಿದ್ದೀವಿ. ಈ ಯಾವುದು ಈ ಬಾಡಿಗೆಗಳು ಬರುವಂಥದ್ದು ಸಹಿತ ಅದು ಬ್ಯಾಂಕ್ ಅಕೌಂಟ್ ಮುಖಾಂತರವೇ ಬರುವ ರೀತಿಯ ವ್ಯವಸ್ಥೆ ನಾವು ಮಾಡಿಕೊಂಡಿದ್ದೇವೆ. ಇದರಲ್ಲಿ 100ಕ್ಕೆ 100 ಅದು ಪಾರದರ್ಶಕವಾಗಿರುವಂಥ ಒಂದು ವ್ಯವಸ್ಥೆ ಆಗಿದೆ. ಟ್ರಸ್ಟಿನಲ್ಲಿರುವಂಥ ಒಂದು ವ್ಯವಸ್ಥೆ. ಈಗಾಗಲೇ ಇಲ್ಲಿ ಬಂದಿರುವಂಥ ನಮ್ಮ ಈ ಟ್ರಸ್ಟಿನಿಂದ ಈಗಾಗಲೇ ಸಹಾಯ ಪಡೆದಿರುವಂಥದ್ದು ಸೇವಾ ಭಾರತಿ ಕನ್ಯಾಡಿ ಅವರೊಂದಿಗೆ ನಾವು ಸೇರಿಕೊಂಡು ಅಲ್ಲಿ ಒಂದು ಸೊಂಟ ಮುರಿತಕ್ಕೊಳಗಾದವರಿಗೆ ಒಂದು ಪುನರ್ಚೇತನ ಒಂದು ಕೇಂದ್ರವನ್ನು ನಡೆಸ್ತಾ ಇದ್ದೇವೆ ಅವರೊಟ್ಟಿಗೆ ಸೇರಿಕೊಂಡು. ಅಂದರೆ ಅವರಿಗೆ ಉಚಿತವಾಗಿ ನಾವು ಆ ಜಾಗವನ್ನು ಅಲ್ಲಿ ಒದಗಿಸಿಕೊಟ್ಟಿದ್ದೇವೆ. ಈ ವಸತಿ ಗೃಹ ಅಂತ ಹೇಳುವಂಥದ್ರಲ್ಲಿ ಕೆಳಗಿನ ಇಡೀ ಪೋರ್ಷನನ್ನು ಒಂದು 4 ಪೂರ್ತಿ ಕೊಠಡಿಗಳು ಅಂತ ಸುವ್ಯವಸ್ಥಿತವಾಗಿರುವಂಥದ್ದು. ನೀವು ಮಾಡುತ್ತಿರುವ ಸೇವೆಯ ಬಗ್ಗೆ ಅಥವಾ ನೀವು ನೀಡುತ್ತಿರುವ ಡೊನೇಷನ್ ಬಗ್ಗೆ ಎಲ್ಲ ಪ್ರಶ್ನೆ, ಬೇಸಿಕ್ ಪ್ರಶ್ನೆ ಇರುವುದು ದೇವಸ್ಥಾನದ ಕೈಯಲ್ಲಿರಬೇಕಾಗಿದ್ದ ಜಾಗ ಯಾರೋ ಕೆಲವು ಖಾಸಗಿ ವ್ಯಕ್ತಿಗಳ ಕೈಯಲ್ಲಿದೆ. ಇದು ಬೇಸಿಕ್ ಪ್ರಶ್ನೆ ಇಲ್ಲಿ ಇರುವಂಥದ್ದು. ಅವರು ಆರೋಪ ಮಾಡ್ತಿರುವಂಥದ್ದು ಬೇಸಿಕ್ ಪ್ರಶ್ನೆ. ನೀವು ಮಾಡ್ತಿರುವ ಸೇವಾ ಕಾರ್ಯ, ನೀವು ಕೊಡ್ತಿರುವುದು ಎಲ್ಲವೂ ಸರಿ, ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಇಲ್ಲಿ ಬೇಸಿಕ್ ಆಗಿ ಇರುವ ಪ್ರಶ್ನೆ ಇದು. ಈಗ ಆದರೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಅದು ಅದಕ್ಕೆ ಸಂಬಂಧಪಟ್ಟ ವಿಷಯ ಆದ ಕಾರಣ ವಕೀಲನಾಗಿ ನಾನು ಹೇಳುವಂಥದ್ದು, ದೇವಸ್ಥಾನದ ಹುಂಡಿಯಿಂದ ಅಥವಾ ದೇವಸ್ಥಾನದ ಅಕೌಂಟಿಂದ ಒಂದೇ ಒಂದು ರೂಪಾಯಿ ಆ ಜಮೀನಿನ ಖರೀದಿಗಾಗಿ ಖರ್ಚು ಮಾಡಿದ್ದಿದ್ದರೆ ದಾಖಲೆಯನ್ನು ತೋರಿಸ್ಬೋದು. ಹೌದು, ತೋರಿಸ್ಬೇಕು. ಅದರ ಬದಲಾಗಿ ಟ್ರಸ್ಟು ಅದಕ್ಕೆ ಖರ್ಚು ಮಾಡಿದೀಗ ಅವರು ಕೃಷ್ಣ ಭಟ್ರು ಈಗಾಗಲೇ ಹೇಳಿದಾಗೆ ಅವರ ಕೈಯಿಂದ ಅವರು ಒಪ್ಪಿದ ಕಾರಣ ಅವರು GPA ಕೊಟ್ಟು ಆ GPA ಆಧಾರದಲ್ಲಿ ಆ ಜಮೀನನ್ನು ಅಡವಿಟ್ಟು ಸಾಲ ಟ್ರಸ್ಟ್ ಮಾಡಿ ಆ ಸಾಲದಲ್ಲಿ ಬಂದ ಹಣವನ್ನು ಅವರಿಗೆ ಕೊಡಲಿಕ್ಕೆ ಮತ್ತು ಅಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಉಪಯೋಗ ಮಾಡಿ ಆಮೇಲೆ ಬರ್ತಾ ಇರುವ ಅದಕ್ಕೆ ಅದರ ಜೊತೆಗೆ ಅವರು ಹೇಳಿದಾಗೆ ದೇವಸ್ಥಾನದ ಸಮಿತಿಯವರು ಮಾಡುವ ಏಲಮ್ಮಿನಲ್ಲಿ ಸಮಿತಿಯ ಆಡಳಿತಾಧಿಕಾರಿಯ ದೇವಸ್ಥಾನದ ವ್ಯವಸ್ಥೆ ಅಂತ ಅಲ್ಲಿ ದೇವಸ್ಥಾನದ ಅಂಗಡಿ ಕಟ್ಟಡಗಳನ್ನು ಹಣ್ಣುಕಾಯಿ ಅಂಗಡಿಗಳನ್ನು ಏಲಂ ಮಾಡ್ತದೆ. ಆ ಏಲಂನಲ್ಲಿ ಪಡ್ಕೊಂಡು ಅದರಲ್ಲಿ ಬಂದ ಲಾಭವನ್ನು ಉಪಯೋಗ ಮಾಡಿಕೊಂಡು ಈ ಜಮೀನನ್ನು ಖರೀದಿ ಮತ್ತು ಸಾಲ, ಬ್ಯಾಂಕ್ ಸಾಲ ಮತ್ತು ಇದರ ಲಾಭ ಇದರನ್ನು ಉಪಯೋಗ ಮಾಡಿಕೊಂಡು ಅಂಗಡಿ ಕಟ್ಟಡಗಳು, ಈ ಸೇವಾಧಾಮ ಏನಿದೆ ಇವತ್ತು ವಸತಿ ಗೃಹ, ಈ ಕಟ್ಟಡ, ಇದರ ಎಲ್ಲ ರಚನೆಯನ್ನು ಟ್ರಸ್ಟ್ ವಿತ್ ಅಕೌಂಟ್ಸ್ ಮಾಡಿದೆ. ದೇವಸ್ಥಾನದಿಂದ ಒಂದೇ ಒಂದು ರೂಪಾಯಿ ಅದಕ್ಕೆ ವಿನಿಯೋಗ ಆದದ್ದಿದ್ದರೆ, ಈಗ ತಾವೊಂದು ಪ್ರಶ್ನೆ ಕೇಳಿದ್ರಿ, ನಿರ್ಣಯ ಆದದ್ದು ಹೌದಲ್ವ ಅಂತ ನಂಗೆ ಗೊತ್ತಿಲ್ಲ. ಆಗಿದ್ದರೂ ನಿರ್ಣಯ ಆದ ತಕ್ಷಣ ಎಷ್ಟೊಂದು ನಿರ್ಣಯಗಳು ಜಾರಿಗೆ ಬರುವುದಿಲ್ಲ. ಯಾಕಂದರೆ ನನಗೆ ಗೊತ್ತಿರುವ ಹಾಗೆ ಯಾವುದೇ ಜಮೀನನ್ನು ದೇವಸ್ಥಾನ ಖರೀದಿ ಮಾಡಬೇಕಿದ್ದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಅನುಮತಿ ಬೇಕು, ಪೂರ್ವಾನುಮತಿ ಬೇಕು. ಅದು ಸಿಕ್ಕಿರಲಿಕ್ಕಿಲ್ಲ ಬಹುಶಃ, ಅಥವಾ ಆ ಬಗ್ಗೆ ಕೆಲಸವೂ ಆಗಿರಲಿಕ್ಕಿಲ್ಲ. ನಿರ್ಣಯ ಜಮೀನು ತಗೊಳ್ಬೇಕು ಅಂತೇಳಿ ಆಗಿರಬಹುದು. ಆಮೇಲೆ ಅದು ಯಾವಾಗಾಗಿದೆ ನಂಗೆ ಗೊತ್ತಿಲ್ಲ. ಅಂದು ಇವರು 3 ಜನ ತಗೊಂಡ ಜಾಗಕ್ಕೆ ಅವರು ಕೊಟ್ಟ ದುಡ್ಡನ್ನು ಟ್ರಸ್ಟ್ ಅವರಿಗೆ ಕೊಟ್ಟು, ಅವರು ಸ್ವಲ್ಪ ಕನ್ಸೆಷನ್ ರೇಟ್ನಲ್ಲಿ ಇವರಿಗೆ ಕೊಟ್ಟಿರಬೇಕು, ಟ್ರಸ್ಟಿಗೆ ಕೊಟ್ಟಿದ್ದಾರೆ, ಅದನ್ನು ಕೊಟ್ಟು ಆಮೇಲೆ ಆ ಜಾಗದ ಆಧಾರದಲ್ಲಿಯೇ ಸಾಲ ಮಾಡಿ ಅದರಲ್ಲಿ ಅಭಿವೃದ್ಧಿ ಕೆಲಸ ಮಾಡಿ ಇವತ್ತು ಟ್ರಸ್ಟ್ ಚಟುವಟಿಕೆ ನಡೆಸಿಕೊಂಡು ಬರ್ತಾ ಇದೆ. ದೇವಸ್ಥಾನದಿಂದ 1 ರೂಪಾಯಿ ಏನಾದರೂ ಅವ್ರು ಹೇಗೆ ಹಾಕಿದ್ದಾರೆ ಗೊತ್ತಿಲ್ಲ. ಬೇಕಿದ್ದರೆ ಪೂರ್ವ ಅನುಮತಿ ಬೇಕು, ತಮಗೆಲ್ಲ ಗೊತ್ತಿದೆ. ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ದೇವಸ್ಥಾನ ಸರ್ಕಾರದ ಅನುಮತಿ ಇಲ್ಲದೆ ಜಾಗ ತಗೊಳ್ಳುವ ಹಾಗಿಲ್ಲ, ಅಥವಾ ಜಾಗವನ್ನು ಬೇರೆ ರೀತಿಯಲ್ಲಿ ಹೊಂದಿಕೊಳ್ಳುವ ಹಾಗಿಲ್ಲ. ಇದು ಯಾವುದು ಅಲ್ಲಿ ಆದದ್ದು ಇದ್ದರೆ ಅವರು ಹೇಳ್ಬೋದು, ನಮಗೆ ಗೊತ್ತಿಲ್ಲ ಆಗಿದೆ ಅಂತಾದರೆ, ಅಥವಾ ಈ ಜಾಗವನ್ನೇ ಖರೀದಿಯಾಗುವುದು ಅಂತ ನಿರ್ಣಯ ಮಾಡಿದ್ದಾರಾ ಗೊತ್ತಿಲ್ಲ. ಆ ಬಗ್ಗೆ ದಾಖಲೆಗಳಿಲ್ಲದೆ ಸುಮ್ಮನೆ ಆರೋಪ ಮಾಡಿದರೆ ಈಗ ಟ್ರಸ್ಟ್ ಆ 3 ಜನ ಖರೀದಿ ಮಾಡಿದೆ ಅಂತ ಹೇಳಿದ್ದೀನಿ. ಖರೀದಿ ಮಾಡಿದ ಮೇಲೆ
ಜಿ ಪಿ ಯಾಕೆ ಬೇಕು ನಿಮಗೆ? ಅಲ್ಲ, ಆಗ ಲೋನ್ ಇತ್ತು, ಖರೀದಿ ಲೋನ್ ಇದ್ದಾಗ ಅವ್ರು ಹೇಳಿದರು ಲೋನ್ ಇತ್ತು. ಲೋನ್ ಇರುವಾಗ ಟ್ರಸ್ಟಿನ ಹತ್ರ ಅಷ್ಟು ಫಂಡು ಇರಲಿಲ್ಲ. ಅದು ವಿಶ್ವಾಸದ ಮೇಲೆ ಆ ಮಾರಾಟ ಮಾಡುವವರು ಮತ್ತು ಇವರ ಮಧ್ಯೆಗಿನ ಮಾಲೀಕರು ಮತ್ತು ಟ್ರಸ್ಟಿನ ಮಧ್ಯೆಗಿನ ವಿಶ್ವಾಸದಲ್ಲಿ. ಅದು ಮುಂಚೆ ಅವರಿಗೆ ಪೇಮೆಂಟ್ ಮಾಡೋ ಮುಂಚೆ ಜಿ ಪಿ ಇದೆ. ಹೌದು. ಈಗ ಜಿ ಪಿ ಇಲ್ಲ. ಅಲ್ಲ, ಈಗಲೂ ಇರಬಹುದು. ಈಗಲೂ ಜಿ ಪಿ ಇದೆ. ಈಗ ನಿಮ್ಮ ಹೆಸರಲ್ಲಿ ನಮ್ಮ ಹತ್ರವೇ ಅಲ್ಲ, ಹೆಸರಿನಲ್ಲಿ ಒಂದು ಜಾಗ, ಅದು 3 ಜನ, ಸ್ವಾಧೀನವು ನಮ್ಮ 3 ಜನ ಮಾಲೀಕರಿದ್ದರು. 3 ಜನ ಮಾಲೀಕರ ಪೈಕಿ ಒಬ್ಬರು ಟ್ರಸ್ಟಿಗೆ ಈಗಾಗಲೇ ಟ್ರಾನ್ಸ್ಫರ್ ಮಾಡಿ ಕೊಟ್ಟಿದ್ದಾರೆ, ಉಳಿದವರು ಜಿ ಪಿಗೆ ಕೊಟ್ಟಿದ್ದಾರೆ. ಅದನ್ನು ಮಾಡಬೇಕಿದ್ರೆ ದಾಖಲೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮಾಡಬೇಕಿದ್ರೆ ಇದಕ್ಕಷ್ಟು ಪ್ರೊಸೀಜರ್ಸ್ ಇದೆ, ಇದೆಲ್ಲ ಇದೆ. ಒಬ್ಬರು ವಾಸುದೇವ ಶಬರಾಯರಲ್ಲ ಅವ್ರ ಹೆಸರು, ವಾಸುದೇವ ಶಬರಾಯರು ವಿಲ್ ಬರೆದಿಟ್ಟಿದ್ರು. ವಿಲ್ಲಿನ ಆಧಾರದಲ್ಲಿ ಟ್ರಸ್ಟ್ನ ಹೆಸರಿಗೆ ಬದಲಾವಣೆ ಆಗಿದೆ ಜಮೀನು. ಬಾಕಿ ಇಬ್ಬರದ್ದು ಆಗಬೇಕಷ್ಟೇ, ಬದಲಾವಣೆ ಆಗಿದೆ. ಅದು ಆಗಬೇಕು. ಈಗ ಜಿ ಪಿ ಬರುವಾಗ ಅದರಲ್ಲಿ ಕಂಡೀಷನ್ಗಳನ್ನು ಹಾಕಿದ್ರು, ಬರಬಾರ ಮಾಡಬಾರ್ದು, ಒಂದೇ ಉದ್ದೇಶಕ್ಕೆ ಬಳಸಬಾರ್ದು ಇಂಥದ್ದೆಲ್ಲ ಏನಿಲ್ವಾ? ಜನರಲ್ ಪವರ್ ಆಫ್ ಅಟರ್ನಿ ಅಂತ ಕಂಡೀಷನಲ್ಲಿ ಜಿ ಪಿ ಅಲ್ಲ, ಸೇಲ್ ಪವರ್ಸ್ ಇಲ್ಲದೆ ಕೊಟ್ಟಿದ್ರೆ ಇದು ಅದನ್ನು ಕೇಳಿದ ಅದು ಇದೆ. ಅದರಲ್ಲಿ ಕಂಡೀಷನ್ಸ್ ಏನಾದ್ರು ಕೊಡ್ತದೆ? ಸೇಲ್ಸ್ ಪ್ರವರ್ ಇಲ್ಲ, ಮ್ಯಾನೇಜ್ಮೆಂಟಿಗೆ ಕೊಟ್ಟಿರುವಂಥದ್ದು ಅಂತ. ಅಲ್ಲ, ಕಂಡೀಷನ್ಸ್ ಏನಿದೆ ಅಂತ ಜಿ ಪಿ ಕೊಡುವಾಗ ಅದು ಸಾಲದ್ದು ಬಿಟ್ಟು ಒಂದು ನಿಮಿಷ ನಾನು ಹೇಳ್ತೀನಿ. ಸೇಲ್ ಬಿಟ್ಟು ಬಾಕಿ ಎಲ್ಲ ರೈಟ್ ಉಂಟು. ಇಲ್ಲಿ ಉಂಟು ನೋಡಿ, ಈ ಕೆಳಗೆ ವಿವರಿಸಿದ ಆಸ್ತಿಯಲ್ಲಿ ಕೃಷಿ ಅಭಿವೃದ್ಧಿ ಬಗ್ಗೆ ಮನೆ, ಕೆರೆ, ಬಾವಿ ವಗೇರೆ ನಿರ್ಮಿಸುವರೆ ಕೊಕ್ಕಡ ಸೇವಾ ಸಹಕಾರಿ ಬ್ಯಾಂಕು, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕು, ಸೇವಾ ಸಹಕಾರಿ ಬ್ಯಾಂಕು, ಸೊಸೈಟಿಗಳಲ್ಲಿ ಸಾಲ ಪಡೆಯುವುದು, ಸದರಿ ಸಾಲದ ಬಗ್ಗೆ ಕೆಳಗೆ ವಿವರಿಸಿದ ಆಸ್ತಿಯನ್ನು ಬ್ಯಾಂಕಿಗೆ, ಸೊಸೈಟಿ ವ ಸಹಕಾರಿ ಸಂಘಗಳಿಗೆ ಜವಾಬ್ದಾರಿ ಮಾಡಿಕೊಟ್ಟು ಆಧಾರ ಪತ್ರ ಪಡೆದುಕೊಳ್ಳುವುದು, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋ ಪವರ್ ಬಂತು. ಮಾರ್ಗೇಜ್ ಮಾಡೋದು ಅಂತ ಹೇಳಿದರೆ ಟ್ರಾನ್ಸ್ಫರ್ ಮಾಡಿದಾಗ ಈಕ್ವಲೆಂಟ್. ಈಗ ಬ್ಯಾಂಕಿಗೆ ನಾವು ಅಲ್ಲಲ್ಲ, ಇದು ಬೇರೆ, ಯಾವುದು ನಿಮಗೆ ಮಾರಾಟ ಬೇರೆ. ಟ್ರಾನ್ಸ್ಫರ್ ಅಂತ ಹೇಳಿದರೆ ಮಾರ್ಗೇಜ್, ಅಡಮಾನ ಅಂತ ಹೇಳಿದ್ರು ಒಂದು ರೀತಿಯಲ್ಲಿ ಮಾರ್ಗೇಜ್, ಅದು ಟೆಕ್ನಿಕಲ್, ಅದು ಚರ್ಚೆಯ ಪ್ರಶ್ನೆ. ಅಂತೂ ಅಡಮಾನ ಮಾಡಿದರೆ ನಾಳೆ ಅಡಮಾನ ಬೈಂಡಿಂಗ್ ಆದರೆ ಸಾಲ ಕಟ್ಟಿದರೆ ಬ್ಯಾಂಕಿನವರು ಎಲ್ಲ ಮಾಡೋದಿಲ್ವಾ? ಇದೇ ಪವರ್ ಆಫ್ ಅಟರ್ನಿ ಆಧಾರದಲ್ಲಿ ಅಲ್ವಾ? ಸೊ ಇಂಪ್ಲಾಯ್ಡ್ಲಿ ಸ್ಪಷ್ಟ ಶಬ್ದಗಳಲ್ಲಿಲ್ಲದಿದ್ದರೂ ಅಡಮಾನ ಮಾಡಲಿಕ್ಕೆ ಅಧಿಕಾರ ಕೊಟ್ಟರೆ, ಮಾನ್ಯವಾಗಿ ಇದು ವ್ಯವಹಾರ ಮಾಡುವಾಗ ಸ್ಪಷ್ಟ ಶಬ್ದಗಳಲ್ಲಿದೆ, ಕ್ರಯಪತ್ರ ರಿಜಿಸ್ಟರ್ ಮಾಡೋದಿಲ್ಲ, ಅದು ನಾನು ಒಪ್ಪಿಕೊಳ್ತೇನೆ. ಆದರೆ ಇಂಡೈರೆಕ್ಟ್ ಆಗಿ ಇದರಲ್ಲಿ ಆ ಹಕ್ಕು ಕೂಡ ಸೇರಿದ ಹಾಗೆ ಆಗ್ತದೆ. ಈಗ ಅಡಮಾನ ಮಾಡೋದು, ನಾಳೆ ಲೋನ್ ಕಟ್ಟದಿದ್ದರೆ ಬ್ಯಾಂಕ್ ಎಲ್ಲ ಮಾಡ್ತದೆ. ಅಲ್ಲ, ಅದೇ ಹೇಳಿ ನಾನು ಟೆಕ್ನಿಕಲ್ ಕ್ವಶನ್ ಅಂತೇಳಿ, ನ್ಯಾಯಾಲಯದಲ್ಲಿ ಅಂತಲ್ಲ, ನಿಜವಾಗಿ ಆದರೆ ಅದು ಆ ರೀತಿಯ ಇದು. ಈಗ ಸರ್, ಇದರಲ್ಲಿ ಪ್ರತಿಭಟನೆ ಮಾಡುವವರು ಸಮಾಜ ವಿರೋಧಿಗಳು ಅಂತ ಹೇಳಿದ್ವಿ. ಅದು ಇಲ್ಲಿ ಒಂದು ಇದಿದೆ, ಈ ಎಲ್ಲ ಪ್ರಕರಣಗಳು ಈಗ ಎದ್ದಿರುವಂಥದ್ದು ನಾವು ಒಂದು ಒಳ್ಳೆಯ ಉದ್ದೇಶದಿಂದ, ಅಂದರೆ ಸೌತಡ್ಕ ಕ್ಷೇತ್ರದಲ್ಲಿ ಒಂದು ನಮ್ಮ ಹಿಂದೂ ಧಾರ್ಮಿಕ ಸಂಸ್ಕಾರಗಳನ್ನು ಕಲಿಸುವಂಥ ಒಂದು ಒಳ್ಳೆಯ ಒಂದು ಗುಣಮಟ್ಟದ ಒಂದು ಶಿಕ್ಷಣ ಸಂಸ್ಥೆಯನ್ನು ಇಲ್ಲಿ ತರಬೇಕು, ಇಲ್ಲಿ ಶಾಲೆ ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ, ಆ ಉದ್ದೇಶದಿಂದ ನಾವು ವಿದ್ಯಾಸಂಸ್ಥೆಗೆ ಈ ಒಂದು ಜಾಗ, ನಮ್ಮ ಟ್ರಸ್ಟಿಯವರು ರಾಘವ ಕೊಲ್ಲಾಜೆ ನಮ್ಮ ಟ್ರಸ್ಟಿ, ಆ ಭೂಮಿಯ ಅವರ ಹೆಸರಿನಲ್ಲೇ ಇರುವಂಥ, ಅವರ ಒಂದು ಖಾತೆಯಲ್ಲಿರುವಂಥ ಭೂಮಿ, ಅದು ಸ್ವಾಧೀನ ಟ್ರಸ್ಟಿನಲ್ಲಿದೆ. ಅದನ್ನು ಅವರು ದಾನಪತ್ರ ಮೂಲಕ ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಅವರು ಕೊಟ್ಟರು. ಅಂದರೆ ಅಲ್ಲಿ ವಿದ್ಯಾವರ್ಧಕ ಸಂಘ ಅಲ್ಲಿ ಹಣ ಹೂಡಬೇಕಿದ್ರೆ, ಯಾಕಂದರೆ ಅಷ್ಟು ಶಕ್ತಿ ನಮಗೆ ಟ್ರಸ್ಟಿನಲ್ಲಿಲ್ಲ, ಅಷ್ಟೊಂದು ದೊಡ್ಡ ಶಾಲೆ ಮಾಡುವಂಥ ಒಂದು ಶಕ್ತಿ ನಮ್ಮ ಟ್ರಸ್ಟಿನಲ್ಲಿ ಇಲ್ಲ. ಅದಕ್ಕೆ ಅವರಿಗೆ ಆ ಭೂಮಿ ಅವರ ಹೆಸರಿಗೆ ಇಲ್ಲದೆ ಅವರು ಅಲ್ಲಿ ಹಣ ಹೂಡಲಿಕ್ಕೆ ಆಗೋದಿಲ್ಲ, ಅದು ಕೂಡ ಒಂದು ಸಂಸ್ಥೆ ಇದೆ. ಹಾಗೆ ಅವರು ಸ್ವ ಇಚ್ಛೆಯಿಂದ ತುಂಬ ಸಂತೋಷವಾಗಿ ಅವರು ಟ್ರಸ್ಟಿನ ಅನುಮತಿಯನ್ನು ತೆಕ್ಕೊಂಡು ಅವರು ಇದು ದಾನಪತ್ರ ಮಾಡಿದರು. ಅಲ್ಲಿಂದ ಇದು ಪ್ರಾರಂಭ ಆಗಿರುವಂಥದ್ದು. ಅವರು ವಿದ್ಯಾಸಂಸ್ಥೆಯವರು ಏನು ಹೇಳಿದರು ಅಂದರೆ, ನಾವು ಈ ಯಾವ ಗೊಂದಲಕ್ಕೂ ನಾವು ಇಲ್ಲ, ಯಾಕಂದರೆ ಸುಮಾರು ಒಂದು 10-30 ಜನ ಸೈನ್ ಹಾಕಿ ಒಂದು ಮೊದಲು ಇದು ಕಳಿಸಿದ್ದಾರೆ, ಒಂದು ದೂರು ಮಾಡಿದ್ದಾರೆ. ಈ ರೀತಿ ಇಷ್ಟು ಜನ ವಿರೋಧ ಮಾಡ್ತಾರೆ ಶಾಲೆ ನಾವು ನಿರ್ಮಾಣ ಮಾಡುವುದಕ್ಕೆ ಅಂತ ಹೇಳಿ, ಆದರೆ ನಾವು ಶಾಲೆಯಲ್ಲಿ ಮಾಡುವುದಿಲ್ಲ ಅನ್ನುವ ಅದನ್ನು ಇಟ್ಟುಕೊಂಡೆ ಅವರು ಅದನ್ನು ಪುನಃ ರಾಘವ ಕೊಲ್ಲಾಜೆಯವರಿಗೆ ಅದನ್ನು ಪುನಃ ಇದು ವಾಪಸ್ ಅಂದರೆ ಇದು ಮಾಡಿ ರಿಜೆಕ್ಟ್ ಮಾಡಿದರು. ಹಾಗೆ ಈಗ ರಾಘವ ಕೊಲ್ಲಾಜೆಯವರ ಒಂದು ಖಾತೆಯಲ್ಲೇ ಆ ಭೂಮಿ ಇದೆ, ಅವರು ಜಿ ಪಿ ಎ ಕೊಟ್ಟಿದ್ದಾರೆ, ನಮ್ಮ ಟ್ರಸ್ಟಿನಲ್ಲಿಯೂ ಇದ್ದಾರೆ. ಅವರು ತುಂಬ ಸಂತೋಷವಾಗಿ ಟ್ರಸ್ಟಿನ ಇದರಲ್ಲಿ, ಅಂದರೆ ಟ್ರಸ್ಟ್ ಮುಂದುವರಿತಾ ಇರಬೇಕು,
ಈ ರೀತಿ ಸೇವಾ ಕಾರ್ಯಕ್ರಮಗಳನ್ನು ಅಥವಾ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವು ಇದ್ದಾವೆ. ಒಟ್ಟು ಈ ಪ್ರಕರಣ ಮೊನ್ನೆ ಕಳೆದ ಈಗ 1-2 ತಿಂಗಳಿನಿಂದ ಇದಾಗಿರುವಂಥದ್ದಂದರೆ ಒಂದು ಶಾಲೆ ಕೊಕ್ಕಡಕ್ಕೆ ಬರುವಂಥದ್ದನ್ನು ತಡೆದಾಗ, ಅಂದರೆ ಆ ಇಡೀ ಊರಿನ ಮಕ್ಕಳಿಗೆ ಒಳ್ಳೆಯ ಮಟ್ಟದ ಸಂಸ್ಕಾರಯುತ ಶಿಕ್ಷಣ ಸಿಕ್ಕುವಂಥದ್ದು ಇಲ್ಲದಾಗಿದೆ. ಬೇರೆ ಏನು ಇದರಿಂದ ಆಗುವಂಥದ್ದು ಸಾಧಿಸುವಂಥದ್ದು ಯಾವುದೂ ಇಲ್ಲ. ಯಾಕಂದರೆ ಟ್ರಸ್ಟ್ ತುಂಬ ಕಾನೂನುಬದ್ಧವಾಗಿದೆ. ಯಾವುದೇ ದೃಷ್ಟಿಯಿಂದಲೂ ಟ್ರಸ್ಟನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕೆ ಇಷ್ಟನ್ನು ನಾವು ಒಂದು ಕಡೆಯಿಂದ ರಾಘವ ಗುಲ್ಲಾಜಿಯವರು ವಿದ್ಯಾರ್ಥಿ ಸಂಘದ ಶಿಕ್ಷಣ ಸಂಸ್ಥೆಗೆ ನಾವು ನಂಬುತ್ತಿರೋದು ಆಕ್ಷೇಪಣೆ. ಆದರೆ ಒಂದು ಕಡೆಯಿಂದ ರಾಘವ ಗುಲ್ಲಾಜಿಯವರು ಪವರ್ ಆಫ್ ಅಟರ್ನಿಯನ್ನು ಟ್ರಸ್ಟ್ಗೆ ಕೊಟ್ಟಿದ್ದಾರೆ ಜಾಗವನ್ನು. ಅದೇ ಜಾಗವನ್ನು ರಾಘವ ಗುಲ್ಲಾಜಿಯವರು ಇನ್ನೊಬ್ಬರಿಗೆ ದಾನ ಕೊಟ್ಟಿರುವುದು ಕಾನೂನು ಬಾಹಿರ ಹೌದಲ್ಲ? ಆಗುವುದಿಲ್ಲ. ನೀವೇ ಆಗ ಹೇಳಿದ್ರಿ ಏನು ಮಾರಾಟದ ಹಕ್ಕು ಇದರಲ್ಲಿ ಇಲ್ಲ ಅಂತ. ಮಾರಾಟ ಮಾಡುವವರಿಗೆ ಅಥವಾ ಅವರು ಪರಾಭಾರೆ ಮಾಡುವವರಿಗೆ ಮ್ಯಾನೇಜ್ಮೆಂಟ್ ಮಾಡುವ ಅಧಿಕಾರವನ್ನು ಟ್ರಸ್ಟಿಗೆ ಕೊಟ್ಟಿದ್ದಾರೆ. ಮಾರಾಟ ಮಾಡೋದಕ್ಕೆ ಆದರೆ ಒಳ್ಳೆಯತನದಲ್ಲಿ ಅವರು ಟ್ರಸ್ಟಿನ ಅಂತೇಳಿ ಇದ್ದ ಕಾರಣ ಟ್ರಸ್ಟಿನ ಉದ್ದೇಶದ ಪ್ರಕಾರವೇ ಅವರು ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಲೀಗಲಿ ಕೊಲ್ಲಾಜಿಯವರೇ ಮಾಡಬೇಕು. ಎಕರೆ ಜಾಗ ಇನ್ನೊಬ್ಬರ ಹೆಸರಲ್ಲಿ ಇದೆ. ಅದನ್ನು ಈಗ ನಾಳೆ ಯಾರಿಗಾದ್ರೂ ದಾನಶಾಸ್ತ್ರ ಕೊಟ್ಟರೆ ಅದನ್ನು ಈಗ ಕೊಟ್ಟು ಬಿಟ್ಟರೆ ಅಂತ ಕೊಟ್ಟರೆ ಅಂತ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ವಿಶ್ವಾಸದಲ್ಲಿ ಟ್ರಸ್ಟ್ ಮತ್ತು ಅವರೊಳಗೆ ಆಗಿದೆ ವ್ಯವಹಾರ ಇದಾಗಿದೆ. ಯಾಕಂದರೆ ಆಗಿನ ಸಂದರ್ಭದಲ್ಲಿ 2009 ಕೃಷಿ ಭೂಮಿಯನ್ನು ಟ್ರಸ್ಟ್ನ ಹೆಸರಿಗೆ ಮಾಡಿಕೊಳ್ಳುವಾಗಿರಲಿಲ್ಲ. ಈ ಎಲ್ಲ ದೃಷ್ಟಿಯಿಂದ ಮಾಡಿದೆ. ಆ ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ಅವರಿಗೆ ಟೆಕ್ನಿಕಲಿ ಅವರು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಾರದು ಅಂತ ನಾವು ಹೇಳಲಿಕ್ಕೆ ಆಗುದೇ ಇಲ್ಲ. ಅವರು ಹೇಳ್ತಿದ್ದಾರೆ ಟ್ರಸ್ಟ್ ವಿಶ್ವಾಸ ವಂಚನೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿಯಲ್ಲಿ ಅಂತ ಹೇಳಬೇಕು ಅದು ನಾನು ಟ್ರಸ್ಟಿನ ಪರವಾಗಿ ಮಾತನಾಡ್ತಾ ಇಲ್ಲ. ಸ್ಪಷ್ಟ ತಿಳ್ಕೊಳ್ಳಿ. ಕಾನೂನು ಪ್ರಕಾರ ಅವರಿಗೆ ಬರೆದು ಕೊಡುವ ಅಧಿಕಾರ ಇಲ್ಲ ಅಂತ ನಾವು ಹೇಳುವುದೇ ಇಲ್ಲ. ಅವರು ಬರೆದು ಕೊಡಬಹುದು. ಆಮೇಲೆ ಆದರೆ ನಾನು ಅದರಲ್ಲಿ ಇಲ್ಲಿ ಡಿಸ್ಕ್ಲೋಸ್ ಮಾಡುವಾಗಿಲ್ಲ. ಟ್ರಸ್ಟಿನ ಹತ್ರ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿರುವಾಗ ಟ್ರಸ್ಟು ಅವರು ಬೇರೆಯವರಿಗೆ ಪರಾಭಾರ ಮಾಡಿದರೆ ಅದನ್ನು ಯಾವ ರೀತಿಯಲ್ಲಿ ಕಂಟೆಸ್ಟ್ ಮಾಡಬೇಕು ಆ ರೀತಿಯಲ್ಲಿ ಮಾಡಬೇಕಾಗ್ತದೆ. ಅವರಿಗೆ ಅಧಿಕಾರ ಉಂಟಾ ಇಲ್ಲವೋ ಅಂತ ಹೇಳೋದನ್ನು ಅದನ್ನು ದಯವಿಟ್ಟು ನೀವು ಕ್ಷಮಿಸಬೇಕು. ಯಾಕಂದರೆ ಮುಂದಕ್ಕೆ ಕೋರ್ಟು ಎಲ್ಲ ಹೋಗುವ ಚಾನ್ಸಸ್ ಇರುವ ಕಾರಣ ನಾವು ನಮ್ಮ ಡಿಫೆನ್ಸ್ಗಳ ಮತ್ತೊಂದು ಏನಿದೆ ಅದನ್ನು ನಾವು ಇಲ್ಲಿ ಡಿಸ್ಕ್ಲೋಸ್ ಮಾಡುವಾಗಿಲ್ಲ. ಅವರು ಬರೆದು ಕೊಟ್ಟದಕ್ಕೆ ಏನು ದಾಖಲೆಗಳು ಏನೆಲ್ಲ ಇದೆ, ಅವರು ಏನೆಲ್ಲ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ, ಅವರಿಗಿನ್ನೂ ಮಾರುವ ಹಕ್ಕು ಉಳಿದಿದೋ ಇಲ್ಲವೋ ಅದನ್ನು ನನಗೊಂದು ವೃತ್ತಿ ಧರ್ಮ ಇದೆ ಸಂಸ್ಥೆಯ ವಕೀಲನಾಗಿ. ನಾನು ಆ ವಿಚಾರಗಳನ್ನು ಡಿಸ್ಕ್ಲೋಸ್ ಮಾಡುವಾಗೆ ಇಲ್ಲ. ಮ್ಯಾನೇಜ್ಮೆಂಟಿಗೆ ಕೊಟ್ಟರೆ ಅದನ್ನು ಮತ್ತೆ ಇನ್ನೊಬ್ಬರಿಗೆ ಮಾರಾಟ ದಾನ ಮಾಡಲಿಕ್ಕೆ ಖಂಡಿತ ಇದೆ. ಯಾಕಂದರೆ ಖಂಡಿತ ಇದೆ. ಪವರ್ ಆಫ್ ಅಟಾರ್ನಿ ಕೊಡುವಂಥದ್ದು ಅವರಿಗೆ ಇಷ್ಟ ಇರುವಷ್ಟು ದಿವಸದವರೆಗೆ ಮಾತ್ರ. ಯಾವುದೇ ಸಂದರ್ಭದಲ್ಲಿ ಪವರ್ ಆಫ್ ಅಟಾರ್ನಿಯನ್ನು ಕ್ಯಾನ್ಸಲ್ ಮಾಡಬಹುದು. ಮಾಡದ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಅದು ಉಂಟಾ ಇಲ್ವೋ ನಾನು ಅದನ್ನೇ ಹೇಳಿದ್ದು. ಈ ಪ್ರಕರಣದಲ್ಲಿ ಅದು ಏನೆಲ್ಲ ಉಂಟು ಅಂತ ಹೇಳೋದನ್ನು ನಾನು ನನ್ನ ವೃತ್ತಿ ಧರ್ಮಕ್ಕೆ ಅನುಗುಣವಾಗಿ ನಾನು ಅದನ್ನು ಇಲ್ಲಿ ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಕೇಸ್ ಬರುವಾಗ ಕೇಸಿನ ದೃಷ್ಟಿಯಲ್ಲಿ ನೋಡಿಕೊಳ್ಳುವಂಥದ್ದು. ಪವರ್ ಆಫ್ ಅಟಾರ್ನಿ ಇದ್ದವರಿಗೆ ಮಾರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಏನಿಲ್ಲ. ತಾವು ಆಗ ಹೇಳಿದಾಗೆ ಮಾರ್ಗೇಜ್ ಮಾಡೋದು ಬೇರೆ, ಮಾರಾಟಕ್ಕೆ ಹಕ್ಕು ಇಲ್ಲ ಇದರಲ್ಲಿ ಅಂತ. ಆ ಮಾರಾಟದ ಹಕ್ಕಿಲ್ಲ ಟೆಕ್ನಿಕಲಿ ಅಲ್ಲಿ ನಾನು ಆಗಲೇ ಹೇಳಿದೆ, ಸಬ್ ರಿಜಿಸ್ಟರ್ ಆಫೀಸಿಗೆ ಕೊಂಡೋದ್ರೆ ಮಾರುವ ಹಕ್ಕಿಲ್ಲ ಅಂತೇಳಿ ಇದು ಮಾಡ್ತಾರೆ. ಲೀಗಲಿ ಅಡಮಾನ ಮಾಡೋದು ಕೂಡ ಪರಾಭಾರೆ ಅಂತೇಳಿಯೇ ಅನಿಸಿಕೊಳ್ತದೆ. ಆದರೂ ಕೂಡ ಸ್ಟ್ರಿಕ್ಟ್ಲಿ ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅಥವಾ ಯಾವುದೇ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಂಥದ್ದನ್ನು ಬರೆದು ಕೊಡಲಿಕ್ಕೆ ಅಧಿಕಾರ ಇಲ್ಲ ಅಂತೇಳಿ ಅವರು ಇದು ಮಾಡ್ತಾರೆ. ಸೊ ಈಗ ಟೆಕ್ನಿಕಲಿ ಅವರು ಬರೆದು ಕೊಡಬಾರ್ದು ಅಂತ ಇಲ್ಲ. ಆದರೆ ಬರೆದು ಕೊಟ್ಟರೆ ಅದನ್ನು ಟ್ರಸ್ಟ್ ಕಾನೂನು ಪ್ರಕಾರ ಡಿಫೆಂಡ್ ಮಾಡಿಕೊಳ್ಳಬಹುದು. ಅದು ಸರಿಯಲ್ಲ ಪರಾಭಾರೆ ಅಂತ ಹೇಳೋದನ್ನು ನಾವು ಪ್ರೂವ್ ಮಾಡಿ ತೋರಿಸಬಹುದು. ಅದಕ್ಕೆ ದಯವಿಟ್ಟು ನೀವು ಕ್ಷಮಿಸಬೇಕು. ನಾನು ಅದನ್ನು ಡಿಸ್ಕ್ಲೋಸ್ ಮಾಡುವಾಗಿಲ್ಲ. ಅಂದ್ರೆ ಟ್ರಸ್ಟ್ನ ಸದಸ್ಯರು ಹೇಗೆ ಬದಲಾಕಾರ ಅಥವಾ ಪರ್ಮನೆಂಟ್ ಮೆಂಬರ್ಸ್ ಟ್ರಸ್ಟ್ ಕೆಲವು ವ್ಯಕ್ತಿಗಳು ಮಾತ್ರವಾ ಅಥವಾ ಒಂದು ಫ್ಯಾಮಿಲಿ ಹೇಗೆ ಅದು ವಿಷಯ ಟ್ರಸ್ಟಿನಲ್ಲಿ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಈಗ ಅವರು ಮತ್ತೊಂದು ಆರೋಪಲ್ಲಿ ಮಾಡಿದ್ದಾರೆ. ಟ್ರಸ್ಟ್ ಅಂತ ಹೇಳಿದ್ರೆ ಅದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ. ಅಲ್ಲಿ ಒಂದು ಖಾಸಗಿ ಟ್ರಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಮತ್ತೊಬ್ರು ಕೂಡ ಅಲ್ಲಿ ಇನ್ನೊಂದು ಟ್ರಸ್ಟ್ ಅದೇ ಹೆಸರಲ್ಲಿ ಮಾಡಬಹುದು. ಅದೆಷ್ಟು ಸರಿ ಅಂತ ಹೇಳಿ ಕೂಡ ಒಂದು ಇದು ಕಾನೂನಿನ ಪ್ರಶ್ನೆ ಆದ ಕಾರಣ ನಾನು ಉತ್ತರ ಕೊಡ್ತೇನೆ. ಟ್ರಸ್ಟಿನ ವ್ಯವಹಾರಕ್ಕೆ ಸಂಬಂಧಪಟ್ಟದಲ್ಲದ ಕಾರಣ ನಮ್ಮ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಟ್ರಸ್ಟ್ಗಳು 2-3 ಇದ್ದವು.
ಅದರ ಜೊತೆಗೆ ಖಾಸಗಿ ಟ್ರಸ್ಟ್ಗಳು, ಫ್ಯಾಮಿಲಿ ಟ್ರಸ್ಟ್ಗಳು ಒಂದು 10 ಇರ್ಬೋದು. ಒಂದು ದೇವಸ್ಥಾನದ ಮತ್ತೊಂದು ಧಾರ್ಮಿಕ ಸಂಸ್ಥೆ ಇದ್ದಲ್ಲಿ ಇನ್ನೊಂದು ಟ್ರಸ್ಟ್ ಮಾಡಬಾರದು ಅಂತೇಳಿ ಕಾನೂನಲ್ಲಿ ಎಲ್ಲಿಲ್ಲ. ಅವರ ಇಷ್ಟ ಅದು ಟ್ರಸ್ಟ್ ಮಾಡುವವರದ್ದು. ಅವರ ಉದ್ದೇಶಕ್ಕೆ ಸರಿಯಾಗಿ ಆ ಟ್ರಸ್ಟ್ ಕಾರ್ಯನಿರ್ವಹಿಸ್ತದೋ ಇಲ್ಲವೋ ಅಂತ ಹೇಳುವಂಥದ್ದು ಅದು ವ್ಯಕ್ತಿ ಸ್ವಾತಂತ್ರ್ಯ. ದೇವಸ್ಥಾನ ಇದ್ದಲ್ಲಿ ಇನ್ನೊಂದು ಟ್ರಸ್ಟ್ ಮಾಡಬಾರದು ಅಂತೇಳಿ ಯಾವ ನಿಯಮಗಳು ಇಲ್ಲ. ಅದು ವೈಯಕ್ತಿಕ ಸ್ವಾತಂತ್ರ್ಯವನ್ನು ತಡೀಲಿಕ್ಕೂ ಸಾಧ್ಯ. ಈ ಟ್ರಸ್ಟ್ ಹೇಗಿದೆ ಅದರ ಬಗ್ಗೆ ಒಂದು ಈ ಟ್ರಸ್ಟಿನ ಬಗ್ಗೆ ನಾನು ಹೇಳಿ ಬೇಕಿತ್ತು ನಿಮಗೆ ಕಾಪಿಯನ್ನೇ ಕೊಡಬಹುದು. ಟ್ರಸ್ಟ್ ಡೀಡ್ ನೋಡಿ ಸರ್ ಇದು. ನೋಡಿ ಇದರ ಉದ್ದೇಶಗಳು. ಅಲ್ಲ ನನಗೆ ಟ್ರಸ್ಟಿಗಳ ಬಗ್ಗೆ ವಿಷಯ. ಟ್ರಸ್ಟಿಗಳ ಬಗ್ಗೆ? ಉದ್ದೇಶಗಳು ಬಿಡಿ, ಅದು ಹೇಳ್ತದೆ. ನಮಗೆ ಹೌದು. ಟ್ರಸ್ಟಿಗಳು ಹೇಗೆ ಅಜೀವ ಟ್ರಸ್ಟಿಗಳ ಅಲ್ಲ ಅದು ಹೇಳಿ ಪರ್ಮನೆಂಟ್ ಅಲ್ಲ, ಯಾರನ್ನು ಬದಲಾವಣೆ ಮಾಡಿಕೊಂಡು ನಾವು ಅಲ್ಲ ಅವಧಿ ಟ್ರಸ್ಟಿನಲ್ಲಿ ಕೆಲವಿದ್ರಲ್ಲಿ ಇರ್ತದೆ, ಕೆಲವಿದ್ರಲ್ಲಿ ಇರುವುದಿಲ್ಲ. ಅದೇ ಕೇಳಿದ್ದು. ಅದು ನೋಡಿ ಹೇಳ್ತೇನೆ. ನನಗೂ ಈಗ ಸರಿ ನೆನಪಿಲ್ಲ ನೋಡಿ ಹೇಳ್ತೇನೆ. ನಾನು ತಪ್ಪು ಮಾಹಿತಿ ಕೊಡೋದಿಲ್ಲ. ಈ ಟ್ರಸ್ಟ್ ಡೀಡ್ ಮೂಲಕ ನಂತರ ನೇಮಿಸಲ್ಪಟ್ಟ ಟ್ರಸ್ಟಿಗಳ ಅವಧಿ 3 ವರ್ಷ ಆಗಿರುತ್ತದೆ. ಯಾವುದೇ ಟ್ರಸ್ಟಿಯ ಅವಧಿಯು ಸಮಾಪ್ತಿಯಾದಲ್ಲಿ ಅಥವಾ ಸ್ಥಾನ ತೆರವಾದಲ್ಲಿ ಉಳಿದ ಟ್ರಸ್ಟಿಗಳು ಸರ್ವಾನುಮತದ ಆಯ್ಕೆಯನ್ನು ಹೊಸ ಟ್ರಸ್ಟಿಗಳನ್ನು ನೇಮಕ ಮಾಡಿರತಕ್ಕದ್ದು. ಇದು ರಿಜಿಸ್ಟರ್ಡ್ ಟ್ರಸ್ಟ್ ಡೀಡ್. ಟ್ರಸ್ಟಿನ ಅವಧಿಯು ಅನಿವಾರ್ಯವಾಗಿ ಟ್ರಸ್ಟಿಯ ಅವಧಿಯು ಅನಿವಾರ್ಯವಾಗಿ ಕೆಳಗಿನ ಕಾರಣಗಳಿಂದ ಸಮಾಪ್ತಿಯಾಗಬಹುದು. ಮರಣಪಟ್ಟಾಗ, ಕಾನೂನು ನಿಧಾನಾರ್ಹವಾದಾಗ, ಅದೆಲ್ಲ ಇರುತ್ತಲ್ಲ, ದಿವಾಳಿ ಆದರೆ ಅವರ ಟ್ರಸ್ಟಿಶಿಪ್ ಹೋಗ್ತದೆ, ಅದೆಲ್ಲ ಮಾಮೂಲಿ ಇರ್ತದೆ. ಅಥವಾ ಟ್ರಸ್ಟಿನ ಹಿತದೃಷ್ಟಿಗೆ ವಿರೋಧವಾಗಿ ನಡೆದುಕೊಂಡಾಗ, ಅಥವಾ ಟ್ರಸ್ಟ್ನ ಅಂತಹ ಸದಸ್ಯನಿಗೆ ತನ್ನ ವರ್ತನೆಯನ್ನು ಸಮರ್ಥಿಸಿಕೊಳ್ಳಲು ಬೇಕಾಗಿರುವ ಅವಕಾಶಗಳನ್ನು ನೀಡಿದ ಮೇಲೆ ಟ್ರಸ್ಟ್ 3/2 ಬಹುಮತದಿಂದ ಅಂಗೀಕರಿಸಲು ನಿರ್ಣಯ ಪ್ರಕಾರ ಪದಚ್ಯುತಿಗೊಳಿಸಿದಾಗ ಟ್ರಸ್ಟಿಗಳ ಕನಿಷ್ಠ ಸಂಖ್ಯೆ 5 ಆಗಿರತಕ್ಕದ್ದು, ಗರಿಷ್ಠ 15 ಮೀರಿರಬಾರದು. ಇಷ್ಟು ಮಾತ್ರ ಇರುವಂಥದ್ದು. ಸೊ ಉಳಿದ ಟ್ರಸ್ಟಿಗಳು ಸೇರಿಕೊಂಡು, ಈಗ ಒಬ್ಬರು ರೆಸಿಗ್ನೇಷನ್ ಮತ್ತೊಂದು ಮಾಡಿದರು, ಉಳಿದ ಟ್ರಸ್ಟಿಗಳು ಸೇರಿ ಆಯ್ಕೆ ಮಾಡ್ಬೋದು. ಒಮ್ಮೆ ಆಯ್ಕೆಯಾದ ಟ್ರಸ್ಟಿಗಳ ಅವಧಿ 3 ವರ್ಷ. 3 ವರ್ಷಕ್ಕೊಮ್ಮೆ ಟ್ರಸ್ಟಿಗಳ ಅವಧಿ ಬದಲಾವಣೆ ಆಗ್ತಾ ಇದೆ. ಹೊಸ ಟ್ರಸ್ಟಿಗಳು ಬಹುಶಃ ಕುಶಲಪುರ ಮೊದಲು ಇದ್ದರೆ ಗೊತ್ತಿಲ್ಲ ನನಗೆ. ಕಳೆದ ಸಾರಿ ಅವರು ಅಧ್ಯಕ್ಷರಾಗಿದ್ದರು, ಆಗ ಟ್ರಸ್ಟಿಯಾಗಿದ್ದರು. ಸ್ಥಾಪಕ ಅಧ್ಯಕ್ಷ. ಈಗ ಟ್ರಸ್ಟಿಯಾಗಿದ್ದರು. ಈಗ ಕಳೆದ ಸಾರಿ ಇಲ್ವಾ? ಈಗ ಅಲ್ಲ, ನೀವು ಟ್ರಸ್ಟಿ ಆದ್ಯವರು. ಟ್ರಸ್ಟಿ ಅವರು ಸ್ಥಾಪಕ ಟ್ರಸ್ಟಿ ಅವರು ಕೂಡ. ಇಲ್ಲಿಯೇ ಉಂಟು. ಹಾಗಾಗಿ ಅದು ಟ್ರಸ್ಟಿನ ಒಳಗಿನ ವ್ಯವಹಾರ. ಟ್ರಸ್ಟಿಗಳು ಬದಲಾಗ್ತಾ ಇರ್ತಾರೆ 3 ವರ್ಷಕ್ಕೊಮ್ಮೆ. ಬದಲಾವಣೆ ಮಾಡಬಹುದು ಅಥವಾ ಅವರನ್ನೇ ಆಯ್ಕೆ ಮಾಡಬಹುದು, ಮಾಡಬಾರ್ದು. ಪುನರಾಯ್ಕೆ ಆಗ್ತಾ ಇರ್ತದೆ. ಪುನರಾಯ್ಕೆ 3 ವರ್ಷ 3 ವರ್ಷಕ್ಕೂ. ಈಗ ದೇವಸ್ಥಾನದ ಟ್ರಸ್ಟಿ ಐಡಿಯಲ್ಲಿದ್ದಾರೆ. ಅಲ್ಲ, ದೇವಸ್ಥಾನದ ಟ್ರಸ್ಟಿ ಇದರಲ್ಲಿ ಇರುವ ಯಾರು? ದೇವಸ್ಥಾನದಲ್ಲಿ ಇರ್ತಾರೆ. ದೇವಸ್ಥಾನದಲ್ಲಿ ಇದ್ದವರು ಇದರಲ್ಲಿ ಈಗ ಇದ್ದವರು ನನಗೆ ಗೊತ್ತಿಲ್ಲ ಇರುವಾಗೆ. ದೇವಸ್ಥಾನದಲ್ಲಿ ಇರ್ತಾರೆ. ಈಗ ಇದ್ದಾರೆ ಯಾರಾದ್ರು? ದೇವಸ್ಥಾನದ ಆಡಳಿತ ಸಮಿತಿಯಲ್ಲಿ ಈಗ ಟ್ರಸ್ಟಿ ಆಗಿದ್ದಾರೆ. ಮತ್ತೆ ಹಾಗೇನೂ ಇಲ್ಲ ಅಲ್ಲ. ವ್ಯವಸ್ಥಾಪಕ ಸಮಿತಿಯಲ್ಲಿ ಇರಬಾರ್ದು ಅಂತ ಏನಿಲ್ಲ. ಅಲ್ಲಲ್ಲ, ಇರಬೇಕು ಅಂತೇಳಿ ಏನಾದ್ರು ಕಂಡೀಷನ್ ಇಲ್ಲ ಹಾಗೆ ಟ್ರಸ್ಟಿನಲ್ಲಿ ಇದ್ದವರು ದೇವಸ್ಥಾನ ಕಮಿಟಿಗೆ ಹೋಗ್ಬೋದು. ಏನು ಟ್ರಸ್ಟ್ ಸಪರೇಟ್ ಎಂಟಿಟಿಗಳು ಇಲ್ಲ, ಹಾಗೆ ಇಲ್ಲ. ಈಗ ಸರ್, ಊಟದ ಬಗ್ಗೆ ಒಂದು ಪ್ರಶ್ನೆ. ಈಗ ನೀವು ಊಟ ಕೊಡಲಿಕ್ಕೆ ಶಾಲೆಯನ್ನು ಆಯ್ಕೆ ಮಾಡುವಾಗ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡೋದು? ಅಂದರೆ ಒಂದೇ ಶಾಲೆಗೆ ಊಟ ಕೊಡ್ತಾ ಇದ್ದೀರಿ, ಅಲ್ಲಿ ಬೇರೆ ಶಾಲೆಗಳು ಕೂಡ ಇವೆ. ಅದು ದೇವಸ್ಥಾನ ಉಂಟು, ಟ್ರಸ್ಟ್ ಊಟ ಕೊಡೋದಿಲ್ಲ. ಈಗ ದೇವಸ್ಥಾನಕ್ಕೂ ಟ್ರಸ್ಟಿಗೆ ಯಾವ ಸಂಬಂಧ ಇಲ್ಲ? ಇಲ್ಲ, ಸಂಬಂಧ ಇಲ್ಲ. ಟ್ರಸ್ಟ್ ಊಟ ಕೊಡೋದಿಲ್ಲ. ಅಲ್ಲ, ಈಗ ಟ್ರಸ್ಟ್ ದೇವಸ್ಥಾನದ ಅಂಡರಲ್ಲಿ ಟ್ರಸ್ಟ್ ಮಾಡಿದ್ದು ಅಂತ ಅಲ್ಲಿ ಅಲ್ಲ ಅಂತ. ಇದು ಇಂಡಿಪೆಂಡೆಂಟ್ ಟ್ರಸ್ಟ್, ಸ್ವತಂತ್ರ ಸಂಸ್ಥೆ. ಇದು ಸ್ವತಂತ್ರ ಸಂಸ್ಥೆ. ದೇವಸ್ಥಾನಕ್ಕೂ ಇದಕ್ಕೂ ಭಾವನಾತ್ಮಕವಾಗಿ ಸಂಬಂಧ ಇರಬಹುದಷ್ಟೇ ಹೊರತು ಕಾನೂನು ರೀತಿಯ ಅಥವಾ ವ್ಯವಹಾರದಲ್ಲಿ ಯಾವುದೇ ಸಂಬಂಧಗಳು ಇಲ್ಲ. ಭಾವನಾತ್ಮಕವಾಗಿ ಸಂಬಂಧ ಇರ್ತದೆ, ಊರಿನ ಒಳಗಿನ ವ್ಯಕ್ತಿಗಳೇ ಇರುವಂಥದ್ದು. ನೋಡಿ, ಅಲ್ಲ, ಅದಕ್ಕೆ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ, ಟ್ರಸ್ಟ್ ಯಾವುದೇ ರಶೀದಿ ಪುಸ್ತಕದಲ್ಲಿ ಸಂಗ್ರಹ ಮಾಡುವುದಿಲ್ಲ, ಮಾಡಲಿಲ್ಲ, ಇಷ್ಟವರೆಗೆ ಮಾಡಿಲ್ಲ, ಮಾಡಲಿಲ್ಲ. ನಾವು ನಿರ್ಣಯ ಮಾಡಿಲ್ಲ ಅದನ್ನು. ಸ್ವಯಂ ಪ್ರೇರಿತರಾಗಿ ಯಾರಾದರೂ ಅಲ್ಲಿ ಕಾಣಿಕೆ ಡಬ್ಬಿ ಕೂಡ ಇಲ್ಲ. ಇದು ಟ್ರಸ್ಟಿನ ಕಾಣಿಕೆ ಡಬ್ಬಿ ಇಲ್ಲ. ರಶೀದಿ ಪುಸ್ತಕಗಳು ಟ್ರಸ್ಟ್ ಸಂಗ್ರಹ ಮಾಡುವುದಿಲ್ಲ. ರಶೀದಿ ಪುಸ್ತಕ ಮೂಲಕ ಟ್ರಸ್ಟ್ ಸಾರ್ವಜನಿಕ ದೇಣಿಗೆ ಸಂಗ್ರಹ ಮಾಡುವುದಿಲ್ಲ. ಟ್ರಸ್ಟಿನ ಆಗುವಂಥದ್ದು ಪ್ರತಿ ವರ್ಷ ಅದು ಅವರು ಉತ್ತರ ಕೊಡ್ತಾರೆ. ಆಗ್ತದಾ ಪ್ರತಿ ವರ್ಷ? ಅಲ್ಲ ಅದು ಅವರು ಕೂಡ ಟ್ರಸ್ಟ್ ಇದ್ದಾರೆ. ಅವರು ಮತ್ತೆ ಸ್ವಲ್ಪ ತಡ ಆಗಿ ಬಂದಿದ್ದಾರೆ. ಅವರು ನಮ್ಮ ಟ್ರಸ್ಟ್ ಇದ್ದಾರೆ. ಯಾಕಂದ್ರೆ ಅವರು ಆಡಿಟರ್, ಹಾಗಾಗಿ ನಾನು ಅವರಿಗೆ ಹೇಳಿದ್ದೆ. ಟ್ರಸ್ಟಿ ಆಡಿಟರ್. ನಾನು ಈ ಟ್ರಸ್ಟಿನಲ್ಲಿ ಟ್ರಸ್ಟಿ ಆಗಿದ್ದೇನೆ. ಬೇಸಿಕಲಿ ನಾನು ಚಾರ್ಡ್ ಅಕೌಂಟೆಂಟ್, ಪ್ರಾಕ್ಟೀಸಿಂಗ್ ಚಾರ್ಡ್ ಅಕೌಂಟೆಂಟ್. ನಾನು ಹೇಳ್ತೇನೆ, ನಮ್ಮ ಟ್ರಸ್ಟ್ ಎವ್ರಿ ಇಯರ್ ಆಡಿಟ್ ಆಗ್ತದೆ, ರಿಟರ್ನ್ ಫೈಲ್ ಆಗ್ತದೆ. ಆದಾಯ ತೆರಿಗೆ ಇಲಾಖೆಗೆ ಎಲ್ಲಿ ಸಲ್ಲಿಸಬೇಕು ನಮ್ಮ ಲೆಕ್ಕ ಅದು ಅಲ್ಲಿಗೆ ಸಲ್ಲಿಕೆ ಆಗ್ತದೆ.
ಕಾನೂನು ಪ್ರಕಾರವಾಗಿ. ಮತ್ತೆ ಅದಕ್ಕೆ ವಿನಾಯಿತಿ ಇರಬೇಕು ಬಹುಶಃ. ವಿನಾಯಿತಿಯನ್ನು ನಾವು ಪಡಿಲಿಲ್ಲ. ಇಲ್ವಾ? ಇನ್ನು ಪಡೀಲಿಲ್ಲ ಇಷ್ಟುವರೆಗೆ, ಪಡೆಯುವ ಉದ್ದೇಶ ಇದೆ. ಎಲ್ಲಿಗೆ ಸಲ್ಲಿಸಬೇಕು ಗೊಂದಲಗಳು ಕಾನೂನು ಪ್ರಕಾರ ಅಲ್ಲಿಗೆ ನಾವು ಸಲ್ಲಿಸ್ತಾ ಇದ್ದೇವೆ ಕಾನೂನು ಪ್ರಕಾರ. ಶ್ರೀಕೃಷ್ಣ ಅಂತೇಳಿ ಚಾರ್ಟ್ ಅಕೌಂಟ್. ಶ್ರೀಕೃಷ್ಣ ಚಾರ್ಟ್ ಅಕೌಂಟ್. ಶ್ರೀಕೃಷ್ಣ ಹೌದು. ಕೆ ಉಂಟಾ? ಇಲ್ಲ ಕಾಂತಿಲ್ಲ ಅಂತೇಳಿ ಕೆ ಶ್ರೀಕೃಷ್ಣ ಕೆ ಇವರು ವಾಸನ ಶಬರಾಯರ ಮಗ ಸಂದೇಶ್ ಶಬರಾಯ. ಅವರು ನಮ್ಮ ಟ್ರಸ್ಟಿ. ಸುಮಾರಾಗಿ ರಫು ಕರೆಕ್ಟಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಲೆಕ್ಕಗಳನ್ನು, ನಮ್ಮ ಆದಾಯ ಎಷ್ಟು, ನಮ್ಮ ಖರ್ಚು ಎಷ್ಟು, ಅದು ಯಾವ ಇಲಾಖೆಗೆ ಕೊಡಬೇಕು ಆ ಇಲಾಖೆಗೆ ನಾವು ಸಲ್ಲಿಕೆ ಮಾಡ್ತಾ ಇದ್ದೇವೆ. ಆದಾಯದ ಮೂಲ ಯಾವುದು? ಆದಾಯದ ಮೂಲ ಬಾಡಿಗೆ, ಆದಾಯ ಎಕ್ಸಾಕ್ಟ್ ಎಷ್ಟು, ಎಕ್ಸಾಕ್ಟ್ ಎಕ್ಸ್ಪೆನ್ಸ್ ಎಷ್ಟು, ಅದನ್ನು ನಾವು ಎಲ್ಲಿಗೆ ಸಲ್ಲಿಕೆ ಮಾಡಬೇಕು ಅಲ್ಲಿಗೆ ಮಾಡ್ತಾ ಇದ್ದೇವೆ. ಅಲ್ಲ ಆದ್ರೂ ಸಹ ಒಂದು ಟ್ರಸ್ಟಿನ ರಫ್ಲಿ ಒಂದು 8 ಲಕ್ಷ ಇನ್ಕಮ್ ರಫ್ಲಿ. ಎಕ್ಸಾಕ್ಟ್ ನಾವು ಎಲ್ಲಿಗೆ ಹೇಳ್ಬೇಕು ಅಲ್ಲಿಗೆ ಹೇಳ್ತೇವೆ. ಈಗ ದೇವಸ್ಥಾನ ಆದಾಯ ತೆರಿಗೆಗೆ ನಾವು ಸಲ್ಲಿಕೆ ಮಾಡಬೇಕು ಅಲ್ಲಿಗೆ ಮಾಡ್ತೇವೆ. ಅಲ್ಲ ಸರ್, ಈಗ ಟ್ರಸ್ಟಿಗೆ ಮತ್ತು ದೇವಸ್ಥಾನಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಹೌದು. ಈಗ ಟ್ರಸ್ಟಿನ ಉದ್ದೇಶ ಏನು? ಸಾಮಾಜಿಕ ಚಟುವಟಿಕೆ. ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಅಂದ್ರೆ ಎಂತದ್ದು? ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್. ಅಲ್ಲ ಸರ್, ಈಗ ಒಂದು ಕ್ಲಿಯರ್ ಆಗಿಲ್ಲ. ಸೇವಾ ಇದಕ್ಕೆ ಬೇಕಾಗಿ ನಮ್ಮ ಸಂಸ್ಥೆ ಇರುವಂಥದ್ದು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್. ಚಾರಿಟೇಬಲ್ ಅಂದ್ರೆ ಅಲ್ಲ, ಎಂತದ್ದು? ನಾನಾಗ ಅದಕ್ಕೆ ಸಂಬಂಧಪಟ್ಟು ಓದ್ಲಿಕ್ಕೆ ಹೊರಡುವಾಗ ಉದ್ದೇಶ ಬೇಡ ಅಂತ ಹೇಳಿದ್ರು. ಉದ್ದೇಶಗಳು ಇಲ್ಲಿದೆ, ಟ್ರಸ್ಟ್ನಲ್ಲಿದೆ. ಪ್ರಾಚೀನ ಭಾರತೀಯ ಪರಂಪರೆ ಇದಕ್ಕೆಲ್ಲ ಇರುವಂಥದ್ದು. ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಉಳಿಸುವುದು, ಪ್ರಾಕೃತಿಕ ವಿಕೋಪಗಳಿಗೆ ಆಗುವಾಗ ಸಾಮಾಜಿಕ ಇದು ಮಾಡುವಂಥದ್ದು ಉದ್ದೇಶಗಳಿವೆ. ಆದಾಯದಿಂದ ಭಕ್ತರಿಂದ ಬರ್ತಾನೆ ಇಲ್ವಾ ಆದಾಯ? ಬಾಡಿಗೆ ಒಂದು ನ್ಯಾಯ ಬಯಸಿ ಬರುವುದಿಲ್ಲ. ಈಗ ಆಗಲೇ ನಾನು ಹೇಳಿದೆ ಏನು ಅಂತ ಹೇಳಿದ್ರೆ, ಟ್ರಸ್ಟಿಗೆ ಈಗ ಒಂದು ವಸತಿ ಗೃಹ ನಿರ್ಮಾಣ ಮಾಡಿದೆ. ಜೊತೆಗೆ ಟ್ರಸ್ಟಿನ ಜಾಗ ಇರಬೇಕದು. ಅಲ್ಲಿ ಕೆಲವು ಅಂಗಡಿ ಕಟ್ಟಡಗಳಿದೆ, ಅದರ ಮೂಲಕ ಬಾಡಿಗೆ ಬರ್ತದೆ. ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗದಲ್ಲಿರುವ ಅಂಗಡಿ ಕಟ್ಟಡಗಳಲ್ಲ, ಟ್ರಸ್ಟಿಗೆ ಸಂಬಂಧಪಟ್ಟ ಜಾಗದಲ್ಲಿರುವಂತಹ ಅಂಗಡಿ ಕಟ್ಟಡಗಳ ಬಾಡಿಗೆ ಬರ್ತದೆ. ಅದರಲ್ಲೇ ಆದಾಯ ಬರ್ತದೆ. ಕಾಣಿಕೆ ಯಾವುದೇ ಸಾರ್ವಜನಿಕ ಸಂಗ್ರಹವನ್ನು ಟ್ರಸ್ಟ್ ಪ್ರಾರಂಭದಲ್ಲಿ ಮಾಡಿದ ಗೊತ್ತಿಲ್ಲ ನಂಗಂತ ಈಗ ಮಾಡ್ತಾ ಇಲ್ಲ. ಈಗ ಈ ಭಕ್ತರಿಗೆ ಮತ್ತು ಅಲ್ಲಿಯ ಊರವರಿಗೆ ನೀವು ಈ ಪ್ರಕರಣವನ್ನು ಹೇಗೆ ಸುಖಾಂತ ಮಾಡ್ತೀರಿ ಅಂತ? ಬಹುಪಾಲು ಟ್ರಸ್ಟ್ ಮುಂದುವರಿಬೇಕು, ಅದು ಇನ್ನೂ ಇದೇ ರೀತಿ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಹೋಗಬೇಕು ಅನ್ನುವಂಥದ್ದು ಬಹುಪಾಲು ಎಲ್ಲ ಜನರಲ್ಲಿ ಇದೆ. ಕೇವಲ ಒಂದು ಸ್ವಲ್ಪ ಕೆಲವು ಜನ ರಾಜಕೀಯವಾಗಿ ಅಲ್ಲಿ ಈಗ ಉದ್ದೇಶ ಬಾಕಿ ಹೇಳಿದ್ದಕ್ಕೆ ಹೇಳ್ತಾ ಇದ್ದಾರೆ ನೀವು ಅದಾದ್ಮೇಲೆ ಹೇಳಿ. ಧನ್ಯವಾದಗಳು. ಅಲ್ಲ, ಉತ್ತರ ಬಾಕಿ ಇದ್ರೆ ಕೊಟ್ಟು ಬಿಡಿ. ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬಾಕಿ ಇದ್ರೆ ಕೊಟ್ಟು ಬಿಡಿ. ಸರ್, ಈಗ ಆಗಲೇ ಹೇಳಿದ್ರಿ, ಆರಂಭದಲ್ಲೇ ಪರ್ಚೇಸ್ ಮಾಡುವ ಸಂದರ್ಭದಲ್ಲಿ ಯಾವುದೇ ನಿರ್ಣಯಗಳಾಗಿರಲಿಲ್ಲ. ಅದಾದ ನಂತರ ಆದರೆ ವಾಸುದೇವ ಶಬರಾಯರು ಹೇಳ್ತಾರೆ, ದೇವಸ್ಥಾನಕ್ಕೋಸ್ಕರನೇ ನಾವು ಈ ಜಾಗವನ್ನು ಖರೀದಿ ಮಾಡೋದು ಅಂತ ಅವರ ಉದ್ದೇಶ ಇರ್ಬೋದು. ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅಲ್ಲ, ಹೇಳಿದ್ದಾರೆ ಅಂತ ಇಲ್ಲಿ ಉಂಟು, ನಂಗೆ ಗೊತ್ತಿಲ್ಲ. ನನ್ನ ಪ್ರೂಫ್ ಇದೆ. ಇರ್ಲಿಕ್ಕೂ ಸಾಕದಿದ್ರೆ ಅದನ್ನು ನಾವು ಅಲ್ಲಿ ನೋಡ್ಕೊಳ್ಳುವಾಗ ಉದ್ದೇಶ ಇದ್ದರೆ ಖರೀದಿ ಮಾಡಿದ್ದವರು ಖರೀದಿ ಮಾಡಿದರೆ ಅವರು ದೇವಸ್ಥಾನಕ್ಕೆ ಬೇಕಾಗಿ ಖರೀದಿ ಮಾಡಿದರೆ ಅವರು ದೇವಸ್ಥಾನಕ್ಕೆ ಕೊಡಬೇಕಿತ್ತಾಗ ಕೊಡಲಿಲ್ಲ, ಅವರು ವಿಲ್ಲಿ ಆಮೇಲೆ ವಿಲ್ಲು ಬರೆದು ಟ್ರಸ್ಟಿನ ಪರವಾಗಿ ವಿಲ್ಲು ಬರೆದಿಟ್ಟಿದ್ದಾರೆ. ಅದನ್ನು ನಾವು ಪ್ರಶ್ನೆ ಮಾಡಲಿಕ್ಕಾಗ್ತದ? ಅವರು ಖರೀದಿ ಮಾಡಿದ್ವಿ 2004ನೇ ಇಸವಿಯಲ್ಲಿ. ಟ್ರಸ್ಟಿನ ಹೆಸರಿಗೆ ಟ್ರಸ್ಟ್ ಸ್ಥಾಪನೆ ಆದದ್ದು 2009ರಲ್ಲಿ. ಮನುಷ್ಯನ ತೀರ್ಮಾನಗಳು, ಮಾನಸಿಕತೆಗಳು ಸಂದರ್ಭ ಹೋದಾಗ ಬದಲಾವಣೆ ಆಗ್ತದೆ. ಅವರ ತೀರ್ಮಾನಗಳು, ಅದರಲ್ಲಿ ನಾವು ಪ್ರಶ್ನೆ ಮಾಡುವಾಗಿಲ್ಲಲ್ಲ. ಅವರು ಯಾವ ಉದ್ದೇಶಕ್ಕೆ ಖರೀದಿ ಮಾಡಿದರೆ, ಈಗ ನಾನು ಯಾವುದೋ ಒಂದು ವೆಹಿಕಲ್ ನನಗೆ ಬೇಕು, ಆಫೀಸಿಗೆ ಬರಲಿಕ್ಕೆ ಬೇಕು ಅಂತ ತಗೊಳ್ತೇನೆ, 4 ದಿವಸ ಬೆಳೆಯೋಕೆ ಬೇಡ, ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಆಯ್ತು ನನಗೊಂದು ಬೇರೆ ತಗೊಳ್ತೇನೆ ಅಂತ ಹೇಳ್ಬೋದು. ಹಾಗೆ ಉದ್ದೇಶ ದಿವಸಕ್ಕೆ ಬದಲಾವಣೆಗಳಾಗ್ತದೆ. ಅವರು ಏನು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಟ್ರಸ್ಟಿನ ಪರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರಿ ಆಯ್ತಾ? ಈಗ ಮತ್ತು ಇನ್ನೊಂದು ಬಹುಶಃ ಫಲಾನುಭವಿಗಳು ಅಂತೇಳಿ ನಾನು ಮೇಯ್ನ್ ಇಲ್ಲಿಗೆ ಬಂದಿರುವ ಉದ್ದೇಶ ಅದು. ಒಂದು ಪತ್ರಿಕೆಯಲ್ಲಿ ಆರೋಪ ಕಂಡಿತು, ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದಾರೆ ಅಂತ, ಅಲ್ಲಿ ಹುಲ್ಲು ಬೆಳೆಸಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಆದರೆ ಟ್ರಸ್ಟಿಗೆ ಸೇರಿದ ಜಾಗದಲ್ಲಿ ಕಳೆದ ಸುಮಾರು 1.5 2 ವರ್ಷ ಹತ್ರ ಆಯಿತು. ಕಳೆದ ಇದನ್ನು ಬೇರೆ ಪತ್ರಿಕೆಗೋಷ್ಠಿ ಮಾಡಿ ಕೊಟ್ಟರೆ ನಮಗೆ ಸ್ವಲ್ಪ ಪ್ರಯೋಜನ ಆಗ್ತದೆ, ಬೇರೆ ನ್ಯೂಸ್ ಮಾಡಲಿಕ್ಕೆ ಆಗ್ತದೆ. ಇದರ ಒಟ್ಟಿಗೆ ಮಾಡಿದ್ರೆ ನ್ಯೂಸ್ ಆಗುದಿಲ್ಲ. ಅಲ್ಲ, ಆದರೂ ನಾವು ಅದರದ್ದು ಸ್ಪಷ್ಟೀಕರಣ ಮಾಡಬಹುದು. ಬೇರೆ ಪತ್ರಿಕೆಗೋಷ್ಠಿ ಮಾಡಿ ಅಲ್ಲ, ಬೇರೆ ಪತ್ರಿಕಾ ಅಲ್ಲ ದೇವಪ್ರಸಾದ್ರೆ ಇದು ಆಫ್ ದಿ ರೆಕಾರ್ಡ್ ಹೇಳೋದು ನಾನು.
ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡಿ ಅದಕ್ಕೆ ಖರ್ಚು ಮಾಡುವಷ್ಟು ಆರ್ಥಿಕ ಚೈತನ್ಯ ನಮ್ಮದು ಏನಿದ್ರು ದನಗಳಿಗೆ ಹೊಟ್ಟೆ ತುಂಬಿಸುವುದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮಗೆ ನಾನು ಹಾಗಾಗಿ ಹೇಳ್ತಾ ಇರುವಂಥದ್ದಲ್ಲ, ಅಫ್ಕೋರ್ಸ್ ಈ ಅಗತ್ಯ ಕಂಡು ಬಂದರೆ ನಾವು ಯಾವುದೇ ದುಡ್ಡು ಕೊಡ್ತಾ ಇಲ್ಲ ಅನ್ನೋದನ್ನು ಪ್ರತ್ಯೇಕ ಪತ್ರಿಕಾಗೋಷ್ಠಿ ಕರೆದು ಹೇಳಬಹುದು. ಆದರೆ ಇಲ್ಲಿ ಸ್ಪಷ್ಟೀಕರಣ ನಮ್ಮದು ಏನು ಅಂತ ಹೇಳಿದರೆ, ಹುಲ್ಲಿಗೆ ಸಂಬಂಧಪಟ್ಟು ಹುಲ್ಲು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಲ್ಲಿ ಟ್ರಸ್ಟ್ ಹುಲ್ಲು ಬೆಳೆಸ್ತಾ ಇರುವುದಲ್ಲ, ಯಾವುದು ಮಹಾಗಣಪತಿ ಟ್ರಸ್ಟ್ ಹುಲ್ಲು ಬೆಳೆಸ್ತಾ ಇರುವುದಲ್ಲ, ಅಲ್ಲಿ ಹುಲ್ಲು ಬೆಳೆಸಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು, ಕಾಂಪೌಂಡ್ ಮತ್ತು ನೀರಿನ ಮೂಲ ಮತ್ತು ಪಂಪಲ್ಲಿ ಇತ್ತು. ಅದು ನಮಗೆ ಟ್ರಸ್ಟ್ ಉಚಿತವಾಗಿ ಒದಗಿಸಿಕೊಟ್ಟಿದೆ. ಹುಲ್ಲು ಬೆಳೆಸುವ ಪೂರ್ತಿ ಖರ್ಚು ತಾವು ಯಾವ ಸಂದರ್ಭದಲ್ಲಿ ಹೋಗ್ಬೋದು, ಅಲ್ಲಿಗೆ ನೀರು ಹಾಕುವುದಕ್ಕಿಂತ ಹಿಡಿದು ಇರುವ ಕೆಲಸದವರ ಸಂಬಳ ನಾವು ಕೊಡೋದು, ಹುಲ್ಲು ಬೆಳೆಸಲಿಕ್ಕೆ ಗೊಬ್ಬರ ಹಾಕುವುದು ನಾವು, ಯಾವುದು ಕಳೆಂಜ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ನಮಗೆ ಅವರು ಉದಾರವಾಗಿ ಸಾಮಾಜಿಕ ಕಾರ್ಯಕ್ಕೆ ಅಂತೇಳಿ ನೀವು ಹುಲ್ಲು ಬೆಳೆಸಿ ಅಂತ ಕೊಟ್ಟಿದ್ದಾರೆ. ನಮಗೆ ಜಾಗವನ್ನು ಕೊಟ್ಟದ್ದಲ್ಲ, ಅವರು ಹುಲ್ಲು ಬೆಳೆಸಲಿಕ್ಕೆ ಈಗ ಖಾಲಿ ಉಂಟು, ನೀವು ಹುಲ್ಲು ಬೆಳೆಸಿ ದನಗಳ ಹೊಟ್ಟೆ ತುಂಬಲಿ. ಆ ದೃಷ್ಟಿಯಲ್ಲಿ ನಮಗೊಂದು ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ನಮಗೆ ವರ್ಷಕ್ಕೆ ಕೆಲವು ಲಕ್ಷ ರೂಪಾಯಿ ಉಳಿತು. ಇಲ್ಲ ನಾವು ಜೋಳದ ದಂಟ ಒಣ ಹುಲ್ಲ ತರಬೇಕು, ಅದರಿಂದ ತುಂಬ ಕಡಿಮೆಗೆ ನಮಗೆ ಹುಲ್ಲು ಲಭ್ಯ ಆಗ್ತಾ ಇದೆ. ವಾರ್ಷಿಕ ಕೆಲವು ಲಕ್ಷಗಳ ಉಳಿತಾಯ ನಮ್ಮ ಟ್ರಸ್ಟಿಗೆ, ವಿವೇಕಾನಂದ ಸೇವಾಶ್ರಮ ಟ್ರಸ್ಟಿಗೆ ಆಗ್ತಾ ಇದೆ. ಹಾಗಾಗಿ ನಾವು ಸ್ಪಷ್ಟಪಡಿಸುವುದು ಏನಂತ ಹೇಳಿದರೆ, ಹುಲ್ಲಿಗಾಗಿ ನಾವು ಇವತ್ತಿನವರೆಗೆ 1 ರೂಪಾಯಿ ಟ್ರಸ್ಟಿಗೆ ಪಾವತಿ ಮಾಡಲಿಲ್ಲ. ಅಲ್ಲಿಯ ಹುಲ್ಲಿನ ಇದು ಮೇಂಟೆನೆನ್ಸಿನ ನಡುವ ಖರ್ಚು, ಅದರ ನೀರಾವರಿ ವ್ಯವಸ್ಥೆಯ ಖರ್ಚು, ಲೇಬರ್ ಖರ್ಚು, ಅದೆಲ್ಲ ನಾವು ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ನೋಡಿಕೊಳ್ತದೆ. ಮತ್ತು ಹುಲ್ಲನ್ನು ನಾವು ಪೂರ್ತಿ ತಗೊಂಡು ಬರ್ತೇವೆ. ಆದರೂ 1 ಸಾರಿಯ 2 ಸಾರಿಯ ಅಲ್ಲಿಯ ಗೋಶಾಲೆಗೆ ನಾವು ಅಲ್ಲಿಯೂ ದನಗಳಿದ್ದಾವೆ ಅಂತ ಹೇಳೋ ದೃಷ್ಟಿಯಲ್ಲಿ 1 ಲೋಡ 2 ಲೋಡ ಅಲ್ಲಿಗೆ ಎಷ್ಟು ಅಂತ ನನಗೂ ನೆನಪಿಲ್ಲ ಹಾಕಿ ಬಂದಿದ್ದೇವೆ. ಅದು ಗೋವುಗಳ ಮೇಲಿನ ಪ್ರೀತಿಯಿಂದ. ಇದಕ್ಕೆ ಟ್ರಸ್ಟ್ 1 ರೂಪಾಯಿ ಹುಲ್ಲು, ಮಹಾಗಣಪತಿ ಟ್ರಸ್ಟ್ ಹುಲ್ಲು ನೆಡುವುದಕ್ಕಾಗಲಿ ಬೆಳೆಸುವುದಕ್ಕಾಗಲಿ ಈಗ ಖರ್ಚು ಮಾಡ್ತಾ ಇಲ್ಲ. ಆದರೆ ನಮಗೆ ಅವರು ಕಾಂಪೌಂಡ್ ಹಾಕಿದ ಜಾಗ, ನೀರಿನ ವ್ಯವಸ್ಥೆ, ಅಲ್ಲಿ ಆಲ್ರೆಡಿ ಮೊದಲು ಯಾವಾಗಲೂ ಹುಲ್ಲು ಹಾಕುವಾಗ ಮಾಡಿದಂತಹ ಒಂದು ಅರ್ಧ ಜಾಗಕ್ಕೆ ಪೈಪ್ಲೈನ್ ವ್ಯವಸ್ಥೆ, ಅಷ್ಟನ್ನು ನಮಗೆ ಅವರು ಉಚಿತವಾಗಿ ನಮಗೆ ಈಗ ನೀವು ಉಪಯೋಗಿಸಿಕೊಳ್ಳಿ ಅಂತ ಹೇಳಿದರೆ ನಾವು ಜಾಗವನ್ನು ಉಪಯೋಗಿಸಿಕೊಳ್ತಾ ಇದ್ದೇವೆ ಅಷ್ಟೇ. 1 ರೂಪಾಯಿ ನಾವು ಟ್ರಸ್ಟಿಗೆ ಕೊಡ್ತಾ ಇಲ್ಲ ಹುಲ್ಲಿನ ಬಾಬು. ವಿನಾಯಕರು ಅಥವಾ ಅವರು ನಾವು ಸೇವಾ ಭಾರತಿ ಅವರದ್ದು ಗೊತ್ತಿಲ್ಲ, ಅದು ಕೂಡ ಅಲ್ಲ, ಅದು ಅವರು ಹೇಳಿದ್ರಾಗಲಿ ಕೃಷ್ಣ ಭಟ್ರು ಹೇಳಿದ್ದಾರೆ ಉಚಿತವಾಗಿ ಕೊಟ್ಟದ್ದು ಅಂತ ಹೇಳೋದು ಒಂದು ನೆನಪಿರಲಿ. ಅವರು ಏನಾದರೂ ದುಡ್ಡು ಕೊಡ್ತಾ ಇದ್ದಾರಾ ಅಂತ ಟ್ರಸ್ಟಿಗೆ ಅಷ್ಟೇ. ಅಲ್ಲಿ ಅಧ್ಯಕ್ಷರಾಗ ಒಂದು ಮಾತು ಹೇಳಿದರು, ಸೌತಡ್ಕ ದೇವಸ್ಥಾನದಿಂದ ಹುಲ್ಲು ಕಟಾವು ಮಾಡಲಿಕ್ಕೆ ರಸೀದಿ ಅಂತ ವೇತನ ಕೊಡಲಿಲ್ಲ ಅಂತ. ಅದು ವೇತನ ಹುಲ್ಲಿಗೆಲ್ಲ, ಕಟ ಮಾಡುವ ಸಿಬ್ಬಂದಿಗೆ ಅಲ್ಲಿ ಕಟಾವು ಮಾಡಲಿಕ್ಕೆ ಅಲ್ಲಲ್ಲ, ನೀವು ಅಲ್ಲಿ ಅಪಾರ್ಥ ಮಾಡ್ಕೊಂಡು ಅದನ್ನು ಹುಲ್ಲಿಗೆ ಹಣ ಕೊಡಲಿಲ್ಲ ಅಂತ ಒಂದು ಅರಿಬೇಡಿ.